ನಾವು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಂತೇಳಿ 1997ರಲ್ಲಿ ನಾವು ಒಂದು ಇದಕ್ಕೆ ಚಿಂತನೆಯನ್ನು ನಡೆಸಿದ್ದೆವು. ಆಗ ಕೇವಲ 12 ಲಕ್ಷ ರೂಪಾಯಿ ಸಂಗ್ರಹದ ಒಂದು ಮೊತ್ತವನ್ನು ನಾವು ನಿಗದಿಪಡಿಸಿಕೊಂಡಿದ್ದೆವು. ಅದರಲ್ಲಿ ದೇವಸ್ಥಾನ ನಿರ್ಮಾಣ ಆಗಬೇಕು, ಸುತ್ತುಬೌಲಿ ಆಗಬೇಕು, ಬ್ರಹ್ಮಕಲಶ ಆಗಬೇಕು ಅಂತೇಳಿ ಒಂದು ಚಿಂತನೆಯನ್ನು ನಡೆಸಿ ಪ್ರಾರಂಭಿಸಿದೆವು. ಒಂದು ಕಾಲದಲ್ಲಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಅಂತೇಳಿ 50 ರೂಪಾಯಿಯಾಗಿ ಕಲೆಕ್ಷನ್ ಮಾಡಿ ಅದರಲ್ಲಿ ಏನೋ ಒಂದು ಸಣ್ಣ ಮೊತ್ತ ಉಳಿಸಬೇಕಂತ ಹೋರಾಟ ಮಾಡಿದವರು ಇವತ್ತಿಗೆ ಸುಮಾರು 37 ವರ್ಷ ಆಗ್ತಾ ಬಂತು. ಹಾಗೆ ಈ ಕ್ಷೇತ್ರ ನಲಿಯಲು 1997ರಲ್ಲಿ ಪ್ರಶ್ನಾ ಚಿಂತನೆ ನಡೆಸಿ ನಾವು ಅದರ ನಂತರ ದೈವದ ಕಾರ್ಯವನ್ನು ಪ್ರಥಮವಾಗಿ ಮಾಡಬೇಕಂತೇಳಿ ದೈವದ ಕಾರ್ಯವನ್ನು ಮಾಡಿದೆವು. ಅದರ ದೈವಸ್ಥಾನವನ್ನು ನಿರ್ಮಿಸಿಕೊಂಡೆವು. ಅದೇ ಜೊತೆಗೆ ನಾಗನ ಪ್ರತಿಷ್ಠೆ ಕೂಡ ಮಾಡಿದೆವು. ನಂತರ 2003ರಲ್ಲಿ ಏಪ್ರಿಲ್ನಲ್ಲಿ ಇಲ್ಲಿ ಅನುಜ್ಞಾ ಕಲಶ ಮಾಡಿ ನಾವು ಸುಬ್ರಹ್ಮಣ್ಯ ದೇವರ ಒಂದು ಜೀರ್ಣೋದ್ಧಾರಕ್ಕೆ ನಾವು ಪ್ರಾರಂಭಿಸಿದೆವು. ಆ ಸಮಯದಲ್ಲಿ ಇಲ್ಲಿ ಬರಲಿಕ್ಕೆ ರಸ್ತೆ ಇರಲಿಲ್ಲ. ನೆಟ್ಟಾರಿನಿಂದ ಸುಮಾರು 7 ಕಿಲೋಮೀಟರ್ ದೂರದ ರಸ್ತೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದೆವು. ಕೊನೆಗೆ 2004 ಫೆಬ್ರವರಿ 18ರಿಂದ 23ನೇ ತಾರೀಕಿಗೆ ಬ್ರಹ್ಮಕಲಶ ನಡೆದಿತ್ತು 2004ರಲ್ಲಿ. ಆವತ್ತು ಕೂಡ ನಾವು ಈ ಕ್ಷೇತ್ರದ ಒಂದು ಜಾತ್ರೆ ಉತ್ಸವ ನಡಿಬೇಕು, ಇಲ್ಲಿ ಸುತ್ತಮುತ್ತ ಕ್ಷೇತ್ರ ಎಲ್ಲಿಯೂ ಜಾತ್ರೆ ನಡೆಯುವುದಿಲ್ಲ, ಆಗ ಇಲ್ಲಿ ಒಂದು ಜಾತ್ರೆ ಆಗಬೇಕಂತೇಳಿ ಶ್ರೀನಿವಾಸ ಹೆಬ್ಬಾರ್ರವರ ಒಂದು ಪ್ರೇರಣೆ, ಹಾಗೆ ನಮ್ಮ ಅರ್ಚಕರಾಗಿ ಕೂಡ ಅವರು ಕೆಲಸ ಮಾಡಿದವರು. ಹಾಗೆ ಆ ಪ್ರೇರಣೆಯಲ್ಲಿ ನಾವು ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಕೂಡ 2018ರಿಂದ 2023ಗೆ ನಡೆಯಿತು. ಆ ಸಮಯದಲ್ಲಿ ನಾವು ಬಹಳ ಕಷ್ಟಪಟ್ಟಿದ್ದೇವೆ. ಎದುರಿನಿಂದ ಬರಬೇಕಾದರೆ ನಡ್ಕೊಂಡು ಬರಬೇಕು, ನೆಟ್ಟಾರಿಂದ ರಸ್ತೆಯಲ್ಲಿ ಬರಬೇಕು. ಅದರ ಜೊತೆಗೆ ಬ್ರಹ್ಮಕಲಶದ ಸಂದರ್ಭದಲ್ಲಿ ನಮಗೆ ಪಾಲ್ತಾಡಿಯವರ ಒಂದು ಸಹಕಾರದಿಂದ, ಪಾಲ್ತಾಡಿ ಗ್ರಾಮದವರ ಸಹಕಾರದಿಂದ ನಮಗೆ ಒಂದು ರಸ್ತೆ ಪಾಲ್ತಾಡಿ ಗ್ರಾಮ ಮಾಡಾವಿನಿಂದ ಒಂದು ರಸ್ತೆ ಡಿವೈಡ್ ಆಗಿ ಅಲ್ಲಿ ಉಳ್ಳಾಗಲು ಕ್ಷೇತ್ರಕ್ಕೆ ಕನೆಕ್ಟ್ ಮಾಡಿ ಒಂದು ರಸ್ತೆ ನಿರ್ಮಾಣ ಕೂಡ ಈ ಬ್ರಹ್ಮಕಲಶೋತ್ಸವದ ಸಮಯದಲ್ಲಿ ಆಯಿತು. ಆಗ ಈ ಸಣ್ಣ ಜಾಗದಲ್ಲಿ ನಾವೆಲ್ಲ ಸೇರಿ ಅದ್ಭುತವಾದ ಒಂದು ಬ್ರಹ್ಮಕಲಶವನ್ನು ನೋಡಿದ್ದೇವೆ. ನಮ್ಮ ಪ್ರಯತ್ನಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಇವತ್ತು ಯಾರೆಲ್ಲ ನಮ್ಮೊಟ್ಟಿಗೆ ಇದ್ದಾರೆ, ಯಾರು ಆ ಸಮಯದಲ್ಲಿ ಇದ್ದವರಿಲ್ಲ. ಸುಮಾರು 20 ವರ್ಷದ ಹಿಂದಿನ ಕತೆ ನಡೆದು ಬಂತು. ಇಲ್ಲ ಅಂತ ನಾವು ಈಗ ನೆನಪಿಸಿಕೊಳ್ಬೇಕು. ಆ ಸಮಯದಲ್ಲಿ ಕೂಡ ನಾವೆಲ್ಲರೂ ಅಷ್ಟು ಅದ್ಭುತವಾಗಿ ಬಹಳ ಚಂದವಾಗಿ ಊರಿನವರು ಮಾತ್ರ ಅಲ್ಲ, ಪರ ಊರಿನ ಅವರು ಕೂಡ ಮೆಚ್ಚುಗೆ ಸೂಚಿಸಿದ್ದಾರೆ. ತದನಂತರ 2023ರಿಂದ ನಂತರ ನಮಗೆ ಈ ಕ್ಷೇತ್ರದಲ್ಲಿ ಏನೆಲ್ಲ ಆಗಬೇಕು ಅಂದರೆ 23ರವರೆಗೂ ಶನಿವಾರ ಮಾತ್ರ ಪೂಜೆ ಆಗ್ತಾಯಿತ್ತು. ಷಷ್ಠಿ ಉತ್ಸವದವಾಗ ನಾವೊಂದು ಷಷ್ಠಿ ಉತ್ಸವ ಮಾಡಿ ಅನ್ನ ಸಂತರ್ಪಣೆ ನಡೆಸ್ತಾ ಇದ್ದೆವು. ಬೇರೆ ಯಾವುದೇ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ್ತಾ ಇರಲಿಲ್ಲ. ಈ 2023 ಬ್ರಹ್ಮಕಲಶದ ನಂತರ ನಾವು ನಿತ್ಯ ಪೂಜೆ ಆಗಬೇಕು, ಇಲ್ಲಿ ಜಾತ್ರೋತ್ಸವ ಆಗಬೇಕು, ಹಾಗೆಯೇ ಷಷ್ಠಿ ಮಹೋತ್ಸವ ಆಗಬೇಕು, ದೀಪಾವಳಿ ಆಗಬೇಕು, ಗಣೇಶ ಚೌತಿಯಂದು ಕಾರ್ಯಕ್ರಮ ಆಗಬೇಕು, ನಾಗರ ಪಂಚಮಿಯಂದು ಕಾರ್ಯಕ್ರಮ ಆಗಬೇಕು, ಹಾಗೆ ಬಿಸು ಕಣಿ ಇಡುವುದು. ಈ ಎಲ್ಲ ಕಾರ್ಯಕ್ರಮವನ್ನು ಎಲ್ಲ ದೇವಸ್ಥಾನ ಕ್ಷೇತ್ರದಲ್ಲಿ ಹೇಗೆ ನಡೀತದೆ ಹಾಗೆಯೇ ಸಣ್ಣ ಮಟ್ಟಿಗಾದರೂ ನಲಿಯಲು ಕ್ಷೇತ್ರದಲ್ಲಿ ನಡಿಬೇಕು ಎಂಬ ಪ್ರಯತ್ನವನ್ನು ಮಾಡಿದೆವು. ಅದೇ ಪ್ರಕಾರ ನಾವು ಪ್ರತಿ ವರ್ಷ ಬಿಸು ಕಣಿ ಇಟ್ಟು ಅರ್ಚಕರಿಗೆ ಪಟ್ಟೆ ಕೊಟ್ಟು ಅರ್ಚಕರಿಂದ ಪಂಚಾಂಗ ಬೋಧಿಸಿ ಹಾಗೆ ಇಲ್ಲಿ ಕೆಲಸ ಮಾಡುವವರಿಗೆಲ್ಲ ವಸ್ತ್ರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೆವು. ನಂತರ ನಾಗರ ಪಂಚಮಿಯಂತೂ ನಾಗನಿಗೆ ಎಲ್ಲರೂ ಸಾರ್ವಜನಿಕವಾಗಿ ಹಾಲೆರೆಯುವುದು, ಸಿಯಲ್ ಅಭಿಷೇಕ ಮಾಡೋದು, ಹಾಗೆಯೇ ಬಂದವರಿಗೆ ಅನ್ನ ಸಂತರ್ಪಣೆ ಎಲ್ಲ ನಡೆಸಿಕೊಂಡು ಬರ್ತಾಯಿದ್ದೆವು. ಹಾಗೆ ಶನಿವಾರದಂದು ಊಟದ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೆವು. ಅದನ್ನು ಈಗ ನಾವು ಆ ಶನಿವಾರದ ಊಟದ ವ್ಯವಸ್ಥೆ ನಿಲ್ಲಿಸಿದ್ದೇವೆ. ಅಂದರೆ ಜನರ ಕೊರತೆಯಿಂದಾಗಿ ನಮಗೆ ಅದನ್ನು ಮಾಡಿ ಇನ್ನು ಈ ಜನ ಬರುವುದಿಲ್ಲ, ಶನಿವಾರ ಅದಕ್ಕೆಲ್ಲ ಮತ್ತು ಬೇಡ ಅಂತೇಳಿ ನಿಲ್ಲಿಸಿದೆವು. ನಂತರ ಚೌತಿ ಬರ್ತಾಯಿತ್ತು.
ಚೌತಿಗೆ ಏನು ಕಾರ್ಯಕ್ರಮ ಮಾಡೋದು, ಗಣೇಶೋತ್ಸವ ಕಾರ್ಯಕ್ರಮ ಇಲ್ಲಿ ಹತ್ತಿರ ಎಲ್ಲ ಕಡೆ ನಡೀತದೆ. ಆಗ ದೇವಸ್ಥಾನದಲ್ಲಿ ಗಣಪತಿ ಇಟ್ಟು ಆ ಕಾರ್ಯಕ್ರಮ ಮಾಡೋದು ಬೇಡ ಅಂತೇಳಿ ಅವತ್ತು ದೇವರಿಗೆ ಹೊಸ ಅಕ್ಕಿ ಊಟ, ಹಾಗೆ ದೇವಸ್ಥಾನ ತುಂಬಿಸುವುದು, ಅದರ ಜೊತೆಗೆ ಊರಿನವರಿಗೆ ಕೊರಲು ಕೊಡಬೇಕು. ಕೊರಲು ಕೊಡುವಾಗ ಎಲ್ಲ ದೇವಸ್ಥಾನದಲ್ಲಿ ಹೆಚ್ಚಾಗಿ ಖಾಲಿ ಕೊರಳು ಮಾತ್ರ ಕೊಡ್ತಾರೆ. ಆದರೆ ನಮ್ಮ ಈ ಕ್ಷೇತ್ರದಲ್ಲಿ ಕೊರಳಿನ ಜೊತೆಗೆ ಹಿಂದಿನ ಕಾಲದಲ್ಲಿ ಯಾವುದೆಲ್ಲ ಎಲೆಗಳನ್ನು ಇಟ್ಟು ಅದನ್ನು ಆ ಮರದ ಹಗ್ಗದಲ್ಲಿ ಕಟ್ಟಿ ಅದು ದೇವಸ್ಥಾನದಿಂದ ತಗೊಂಡು ಹೋಗಿ ಅವರವರ ಮನೆಯಲ್ಲಿ ಅವರ ಮನೆ ತುಂಬಿಸುವುದು, ಮನೆಗೆ ಒಂದು ಕೊರಲು ಕಟ್ಟುವುದು ಅಂತೇಳಿ ಅದನ್ನು ನಾವು ಮರಿಬಾರ್ದು. ಆ ಒಂದು ಕಾರ್ಯಕ್ರಮ ನಮ್ಮೊಟ್ಟಿಗೆ ಇರಲಿ ಅಂಥೇಳಿ ಅದನ್ನು ಅವತ್ತಿಂದ 2023ರಿಂದ ಈ ವರ್ಷದವರೆಗೂ ಸರಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಯಾಕೆಂದೇಳಿದರೆ ಆ ಕೊರಲು ಕಟ್ಟುವುದರಲ್ಲಿ ಎಷ್ಟೋ ಎಲೆಗಳನ್ನು ಸೇರಿಸ್ತೇವೆ. ಆ ಎಲೆಗಳನ್ನು ಸೇರಿಸಿದಲ್ಲಿ ಆ ಎಲೆಗಳ ಒಂದು ಶಕ್ತಿಯಿಂದ ಆ ಮನೆಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆ ಮನೆಗೆ ಒಂದು ಇಡೀ ವರ್ಷ ಆ ಒಂದು ರಕ್ಷಣೆ ಇರ್ತದೆ ಅಂತ ಹೇಳುವ ನಮ್ಮ ಒಂದು ಭಾವನೆಯಲ್ಲಿ ಅದನ್ನು ಈಗಲೂ ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದ ನಂತರ ದೀಪಾವಳಿ ಹಿಂದಿನ ಕಾಲದಲ್ಲಿ ಎಲ್ಲ ಗುತ್ತಿನ ಮನೆಯಾಗಲಿ ಅಥವಾ ಎಲ್ಲರ ಮನೆಯಲ್ಲಿ ದೀಪಾವಳಿಗೆ ಪಾಲದ ಮರ ಅದು ಹಾಕಿ ದೀಪಾವಳಿ ಆಚರಿಸ್ತಾಯಿದ್ರು. ಅಂದರೆ ಭಾಳ ಗೌಜಿಯಲ್ಲಿ ಅದು ಕಾಲ ನಂತರ ಆ ದೀಪಾವಳಿಯ ಕಾರ್ಯಕ್ರಮಗಳು ಎಲ್ಲ ಮನೆಯಲ್ಲಿ ಕಡಿಮೆ ಆಯಿತು. ಅದಕ್ಕೆ ಕ್ಷೇತ್ರದಲ್ಲಿ ದೀಪಾವಳಿ ಮರ ಹಾಕಬೇಕು. ಆ ಹಿಂದಿನ ಕಾಲದ ಒಂದು ದೀಪಾವಳಿಯ ಅನುಭವ ಎಲ್ಲರಿಗೂ ಗೊತ್ತಾಗಬೇಕು, ಅದು ಇರಲಿ, ಈ ಕ್ಷೇತ್ರದಲ್ಲಿ ಆದರೂ ನಡೀಲಿ ಅಂತೇಳಿ ಈಗ ಕೆಲವು ಮನೆಯಲ್ಲಿ ಮಾಡ್ತಾರೆ, ಕೆಲವು ಮನೆಯಲ್ಲಿ ಮಾಡೋದಿಲ್ಲ. ಆದರೆ ಈ ಕ್ಷೇತ್ರದಲ್ಲಿ 2023ರಿಂದ ಅದನ್ನು ಪ್ರಾರಂಭಿಸಿದ್ದೇವೆ. ಮರ ತಂದು ಅದಕ್ಕೆ ಅಟ್ಟೆ ಇಟ್ಟು ಸರಿಯಾಗಿ ಅದಕ್ಕೆ ಪೂಜೆ ಎಲ್ಲ ಮಾಡಿ ದೇವಸ್ಥಾನದಲ್ಲಿ, ಮತ್ತು ಮರಕ್ಕೆ ಪೂಜೆ ಮಾಡಿ ಇಲ್ಲಿ ಪಟಾಕಿ ಎಲ್ಲ ಸಿಡಿಸಿ ನಾವು ಸಣ್ಣ ಒಂದು ಪ್ರಸಾದ ಸ್ವೀಕಾರ ಮಾಡುವುದನ್ನು ಕೂಡ ಕ್ರಮಬದ್ಧವಾಗಿ ಮಾಡ್ತಾಯಿದ್ದೇವೆ. ಹಾಗೆಯೇ ಷಷ್ಠಿ ಮಹೋತ್ಸವವನ್ನು ನಾವು ಮಾಡ್ತೇವೆ. ಇಲ್ಲಿ ಷಷ್ಠಿ ಮಹೋತ್ಸವದ ಒಂದು ಖಾಲಿ ಷಷ್ಠಿ ಮಹೋತ್ಸವದ ಅನ್ನ ಸಂತರ್ಪಣೆ ಮಾತ್ರ ನಡೀತಾ ಇತ್ತು. ಷಷ್ಠಿ ಊಟದವರಿಗೂ ಕೂಡ ಪ್ರತ್ಯೇಕ ಇತ್ತು ಊಟದ ವ್ಯವಸ್ಥೆ, ಈಗಲೂ ಮಾಡ್ತಾಯಿದ್ದೇವೆ. ಹಾಗೆ ಅದಕ್ಕೆ ಒಂದು ಏನಾದರೂ ಸೇರಿಸಬೇಕು ಅಂತೇಳಿ ಸಾಮೂಹಿಕ ಆಶ್ಲೇಷ ಬಲಿ ಪೂಜೆ ಅಂತ ಮಾಡಿದೆವು. ಯಾಕೆಂತೇಳಿದರೆ ನಾವು ನಾಗಾರಾಧನೆ ಇರುವ ಭೂಮಿಯಲ್ಲಿರುವುದು ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶ ಅಂತೇಳಿದರೆ ನಾಗದೇವರಿಗೆ ಮಹತ್ತರವಾದ ಒಂದು ಅವರಿಗೆ ಗೌರವ ಇದೆ. ಆ ಒಂದು ಇದೇ ನೆನಪಿನಲ್ಲಿ ನಾವು ಷಷ್ಠಿಯ ಹೊತ್ತು ಯಾರಿಗಾದರೂ ಒಂದು ತೊಂದರೆ ಇದ್ದರೆ ಅತಿ ಸಣ್ಣ ಮೊತ್ತದಲ್ಲಿ ಈ ಆಶ್ಲೇಷ ಬಲಿ ಪೂಜೆಯಲ್ಲಿ ಪಾಲ್ಗೊಂಡು ಅವರ ಆ ಒಂದು ತೊಂದರೆಯನ್ನು ಅವರು ಇಲ್ಲಿ ದೇವರಲ್ಲಿ ಪ್ರಾರ್ಥಿಸಿ ಅದರಿಂದ ಅವರು ನಿವೃತ್ತಿ ಹೊಂದಬೇಕು ಅಂತೇಳಿ ನಾವು ಒಂದೊಂದು ಪ್ರಯತ್ನ ಮಾಡಿದ್ದೇವೆ. ಅದನ್ನು ಕೂಡ ಈಗ ಮಾಡ್ತಾಯಿದ್ದೇವೆ. ಹಾಗೆಯೇ ಜಾತ್ರೋತ್ಸವ ಕೂಡ ಪ್ರತಿ ವರ್ಷ ನಡೀತದೆ. ಮೊದಲು ಫಸ್ಟಿನ ಒಂದು 3 ವರ್ಷ ಜಾತ್ರೋತ್ಸವದ ಹೊತ್ತು ದೈವಗಳಿಗೆ ನೇಮೋತ್ಸವ ಇರಲಿಲ್ಲ. ನಂತರ ನಮಗೆ ಪ್ರಶ್ನೆ ಚಿಂತನೆ ಮಾಡುವಾಗ ನಮ್ಮ ಈ ದೇವಸ್ಥಾನಿಗೆ ಮಹತ್ತರವಾದ ಒಂದು ಕೊಡುಗೆಯನ್ನು ನೀಡಿದಂಥ ದುರ್ಗಾ ಪರಮೇಶ್ವರಿ ಭಕ್ತವೃಂದ ಅವರ ಗುರುಗಳಾದ ಶ್ರೀ ಪುರುಷೋತ್ತಮ ಭಟ್ ಅವರು ಒಂದು ಮಾತು ಹೇಳಿದರು, ನೀವು ದುರ್ಗಾ ಪರಮೇಶಿ ಅವರನ್ನು ಮರಿಬಾರ್ದು, ವ್ಯಾಘ್ರ ಚಾಮುಂಡಿ ಮತ್ತು ನೀವು ಅದಕ್ಕೆ ರುದ್ರ ಚಾಮುಂಡಿ ಕೊಡಬೇಕು, ದೇವರಿಗೆ ಹೇಗೆ ನೇಮ ಉತ್ಸವ ಆಗ್ತದೋ ಅವರಿಗೂ ಆಗಬೇಕು ಅಂತ. ಹಾಗೆ 3ನೇ ವರ್ಷದಿಂದ ನಾವು ಪ್ರಾರಂಭ ಮಾಡಿದೆವು. ಪ್ರತಿ ವರ್ಷ ಕೂಡ ನಾವು ಜಾತ್ರೋತ್ಸವವನ್ನು ಅತಿ ಸುಂದರವಾಗಿ ಆಗಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದೆವು. ಆದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಏನು ಮಾಡಬೇಕಾದರೂ ವ್ಯವಸ್ಥೆದ್ದು ಭಾರಿ ದೊಡ್ಡ ಒಂದು ಕೆಲಸ. ಯಾಕೆಂತೇಳಿದರೆ ಒಂದು ಸೈಡು ದಕ್ಷಿಣಕ್ಕೆ ಹೋದರೆ ಭಾರಿ ದೊಡ್ಡ ಒಂದು ಪರ್ವತವೇ ಬಂದು ನಿಂತಿದೆ. ಈಚೆ ಉತ್ತರ ಸೈಡಿಗೆ ಹೋದರೆ ನಮ್ಮ ಹಿರಿಯವರು ನೆಟ್ಟಂಥ ಅಡಿಕೆ ಗಿಡಗಳು, ಕೃಷಿ ಎಲ್ಲ ಇದೆ. ಬರಲಿಕ್ಕೆ ರಸ್ತೆ ಮಾಡಬೇಕಾದ್ರೂ ನಮಗೆ ಒಂದು ಆ ತೋಟವನ್ನು ಕಟ್ಟದೇ ರಸ್ತೆ ಮಾಡಬೇಕು, ಬೇರೆ ದಾರಿ ಇಲ್ಲ ಅಂತ ಒಂದು ನಾವು ಇಕ್ಕಟ್ಟಿನಲ್ಲಿದ್ದೆವು. ಆದರೂ ನಮಗೆ ಒಂದು ದಿವಸ ಸುರೇಶ್ ಚಂದ್ರಯ್ಯವರು ನಾನು ಅಲ್ಲಿಂದ ನಿಮಗೆ ರಸ್ತೆ ಕೊಡ್ತೇವೆ, ನೀವು ಅಲ್ಲಿ ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳಿದಾಗ ನಾವು ಎಲ್ಲರೂ ಸೇರಿ ಎದುರಿಂದಲೇ ರಸ್ತೆಯನ್ನು ನಿರ್ಮಿಸಿಕೊಂಡು ಬಂದೆವು. ಹಾಗೆ ಈ ಕ್ಷೇತ್ರಕ್ಕೆ ನಮ್ಮ ಬೆಳ್ಳಾರೆ ರಸ್ತೆಯಿಂದ ನೇರವಾಗಿ ರಸ್ತೆ ನಿರ್ಮಾಣವಾಯಿತು. ಈ ಕಳೆದ 20 ವರ್ಷದಲ್ಲಿ ನಾವು ಪ್ರತಿ ವರ್ಷ ಕೂಡ ಸ್ವಲ್ಪ ಆದರೂ ಅಭಿವೃದ್ಧಿ ಆಗಬೇಕು ಅಂತೇಳಿ ನಮ್ಮ ಒಂದು ಮನಸ್ಸಿತ್ತು. ಅದೇ ಪ್ರಕಾರ ನಮಗೆ ಅರ್ತ್ ವರ್ಕ್ ಇಲ್ಲಿ ನಡೆಸುವುದೇ ದೊಡ್ಡ ಸಮಸ್ಯೆ ಆಗಿತ್ತು. ಅರ್ತ್ ವರ್ಕ್ ನಡೆಸುವುದು ದೊಡ್ಡ ಸಮಸ್ಯೆ ಅಲ್ಲ, ಇಟಾಚಿ ಬರುವುದು ದೊಡ್ಡ, ಆದರೆ ಆ ಮಣ್ಣನ್ನು ಕೊಂಡೋಗಿ ಎಲ್ಲಿಗೆ ಹಾಕೋದು ಅಂತ. ಹಾಗೆ
ನಾವು ಈ ಎಲ್ಲ ಒಂದು ಕಷ್ಟದಲ್ಲಿ ಸುಮಾರು 1.5 ಕೋಟಿಯಷ್ಟು ಈ ಅರ್ತುವರಿಕೆಗೆ ನಾವು ದುಡ್ಡು ವ್ಯಯಿಸಿರ್ಬೋದು. ಬೇರೆ ಕ್ಷೇತ್ರದಲ್ಲಿ ಆದರೆ ಸಮತಟ್ಟಾದ ಜಾಗ ಇರ್ತದೆ, ಅದರಲ್ಲಿ ನಾವು ನಿರ್ಮಿಸ್ಬೋದು, ಹಾಗೆ ಸುಲಭದಲ್ಲಿ ನಮ್ಮ ಕಟ್ಟಡಗಳನ್ನು ನಿರ್ಮಿಸೋದು. ಇಲ್ಲಿ ಹಾಗಿಲ್ಲ, ಯಾವುದೇ ಕಟ್ಟಡ ನಿರ್ಮಿಸಬೇಕಾದ್ರೆ ಅರ್ತ್ ವರ್ಕ್ ಮಾಡಬೇಕು. ಅದಕ್ಕೆ ನಮ್ಮ ದೊಡ್ಡ ಮೊತ್ತದ ನಮ್ಮ ಮೊತ್ತ ವ್ಯಯ ಆಗ್ತಾಯಿತ್ತು. ಹಾಗೆ ಅದನ್ನು ಬಿಡಲಿಲ್ಲ ನಾವು. ನಮ್ಮ ಊರಿನ ಎಲ್ಲರ ಸಹಕಾರದಿಂದ ನಾವು ಈ ಅಭಿವೃದ್ಧಿ ಕಾರ್ಯವನ್ನು 2024ರಿಂದ 2004ರಿಂದ ನಿರಂತರ ನಡೆಸಿದ್ದೇವೆ. ಅರ್ಚಕರಿಗೆ ಒಂದು ಅರ್ಚಕರ ಮನೆ ನಿರ್ಮಾಣ ಮಾಡಿದ್ದೇವೆ. 2 ಬೆಡ್ರೂಮ್ ಇದ್ದದ್ದು, ಕಿಚನ್, ಡೈನಿಂಗ್ ಟೇಬಲು, ಹಾಲ್ ಎಲ್ಲ ಅವರ ಅವಶ್ಯಕತೆಗೆ ಬೇಕಾಗಂತ ಒಂದು ನಿರ್ಮಾಣ ಮಾಡಿದ್ದೇವೆ. ಹಾಗೆ ಅದರ ಮೇಲೆ ಒಂದು ಗೆಸ್ಟ್ ಹೌಸ್ ಅಂತ ನಿರ್ಮಾಣ ಮಾಡಿದ್ದೇವೆ. ಅದರಲ್ಲಿ ಕೂಡ 3 ಬೆಡ್ರೂಮ್ ಉಂಟು, ಬಾತ್ರೂಮ್ ಟಾಯ್ಲೆಟ್ ಉಂಟು, ಸಾರ್ವಜನಿಕರಿಗೆ ಬಾತ್ರೂಮ್ ಟಾಯ್ಲೆಟ್ ಉಂಟು, ಅರ್ಚಕರಿಗೆ ಬೇರೆ ಬಾತ್ರೂಮ್ ಟಾಯ್ಲೆಟ್ ಉಂಟು. ಅದನ್ನು ನಿರ್ಮಿಸಿಕೊಂಡೆವು. ಹಾಗೆ ಇಲ್ಲಿ ಸ್ಥಳಾವಕಾಶ ಕಡಿಮೆ ಇರುವುದಕ್ಕೆ ಬೇಕಾದಷ್ಟು ಸ್ಥಳಾವಕಾಶವನ್ನು ಮಾಡಿಕೊಂಡು ಸುತ್ತು ಇಲ್ಲಿ ಕ್ಷೇತ್ರದಲ್ಲಿ ಎಂತಾಗ್ತಂದರೆ ಪಾರಿವಾಳದ ಭಾರಿ ಉಪದ್ರ ಇತ್ತು. ಹಾಗೆ ದೇವಸ್ಥಾನದ ಒಳಗೆ ಒಂದು ಮಾಡು ನಿರ್ಮಾಣ ಮಾಡಿ ಪಾರಿವಾಳವನ್ನು ಒಳಗೆ ಹೋಗದಾಗೆ ಮಾಡಬೇಕು ಅಂತೇಳಿ ಒಂದು ಪ್ರಾರಂಭ ಮಾಡಿದೆವು. ದೇವರು ಏನು ನಮಗೆ ಅವರು ಎಂತ ಹೇಳಿದರೆ, ನಮ್ಮ ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ದೇವರು ನಮ್ಮಿಂದ ಮುಂದೆ ಇರ್ತಾರೆ, ನಾವು ಕೇವಲ ಹಿಂದಿಂದ ಹೋಗ್ತಾ ಇರ್ತೇವೆ ಅಂತ ಅನುಭವ ಆಗಿದೆ ನಮಗೆ. ಯಾಕೆಂತ ಹೇಳಿದರೆ, ನಾವು ಖಾಲಿ ಮಾಡಬೇಕಂತ ಬಂದವರು ಮತ್ತೆ ಒಳಗಿನ ಮಾಡು ಆದದ್ದು ಲಾಸ್ಟಿಗೆ, ಆದರೆ ಸುರಿಗೆ ಆದದ್ದು ಈ ಸುತ್ತಲಿನ ಮಾಡು. ಅದರ ನಂತರ ನಾವು ಅನ್ನ ಸಂತರ್ಪಣೆಗೆ ನಮಗೆ ಒಂದು ಅನ್ನ ಛತ್ರ ಬೇಕು ಅಂತೇಳಿ ಅದನ್ನು ನಿರ್ಮಿಸಿದೆವು. ಅದರ ನಂತರ ನಾವು ಒಳಗಿನ ಮಾಡು ನಿರ್ಮಿಸಿಕೊಂಡೆವು. ಮತ್ತು ನಮ್ಮ ಪಾಕಶಾಲೆ ಸಣ್ಣದಿತ್ತು, ಅದನ್ನು ಮಾಡಿದೆವು. ಹಾಗೆ ಈ 2024ರಲ್ಲಿ ನಾವು ಬ್ರಹ್ಮಕಲಶ ಮಾಡಬೇಕು ಅಂತೇಳಿ ನಿರ್ಧಾರ ತಗೊಂಡಾಗ ನಮಗಿಲ್ಲಿ ಸ್ಥಳಾವಕಾಶ ಕಡಿಮೆ ಇತ್ತು. ಇದನ್ನೆಲ್ಲ ನಾವು ನಡೆಸಬೇಕು ಮಾಡಬೇಕಂತೇಳಿ ಹಠಪಟ್ಟು ನಾವು ಕಳೆದ 3 ವರ್ಷದ ಒಳಗೆ ಸುಮಾರು 1.5 ಕೋಟಿಯಷ್ಟು ವ್ಯಯ ಮಾಡಿ ಇದನ್ನೆಲ್ಲ ನಿರ್ಮಿಸಿಕೊಂಡಿದ್ದೇವೆ. ಯಾಕೆಂತೇಳಿದರೆ, ಕಳೆದ 2004ರಲ್ಲಿ ನಾವು ನಿಮಗೆಲ್ಲರಿಗೂ ಗೊತ್ತಿದೆ, ನಾವು ಈ ಕ್ಷೇತ್ರದಲ್ಲಿ ಒಂದು ಬ್ರಹ್ಮಕಲಶ ಮಾಡಬೇಕಂತ ಹೇಳಿದರೆ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ. ಆ ಕಷ್ಟ ಈ ಸಲದ ಬ್ರಹ್ಮಕಲಶಕ್ಕೆ ಸಿಗಬಾರ್ದು. ಈ ಸಲದ ಬ್ರಹ್ಮಕಲಶದಲ್ಲಿ ಎಲ್ಲರೂ ಸಂತೋಷವಾಗಿ ಬಂದು ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶದಲ್ಲಿ ಪಾಲ್ಗೊಳ್ಳಬೇಕು. ನಮಗೆ ನಾಟಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಪ್ರತಿ 5 ದಿವಸವೂ ಉತ್ತಮವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ದೊರಕಬೇಕು ಅಂತೇಳಿ ನಮ್ಮ ಸಂಕಲ್ಪ. ಅದಕ್ಕೆ ನಾವು ಈಗಾಗಲೇ ಭಾರಿ ಮುಂದಾಲೋಚನೆ ಇಟ್ಟುಕೊಂಡೇ ನಾವು ಕೆಲಸ ಪ್ರಾರಂಭಿಸಿದ್ದೇವೆ. ಈಗ ಆಲ್ಮೋಸ್ಟ್ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಬಂತು. ಈಗ ನಮಗೆ ಏನು ಈ ಕ್ಷೇತ್ರಕ್ಕೆ ಆಗಬೇಕು ಅಂತ ಹೇಳುವುದನ್ನು ಕೂಡ ನಾವು ಪ್ರಶ್ನೆ ಚಿಂತನೆಯಲ್ಲಿ ನಡೆಸಿಕೊಂಡು ಕೇಳುವಾಗ ವಸಂತ ಮಂಟಪ ಆಗಬೇಕು, ಮತ್ತು ಈ ಹೊರಗಿನ ಇದಕ್ಕೂ ಬಳಿಕಲ್ಲು ಆಗಲಿಕ್ಕೆ ಉಂಟು. ವಸಂತ ಘಟ್ಟ ಕಂಪ್ಲೀಟ್ ಆಗಿದೆ, ಇನ್ನು ಬಳಿಕಲ್ಲು ರೆಡಿಯಾಗಿದೆ, ಇನ್ನು ಬಂದು ಮಹಾಬಲಿ ಪೀಠ ಸುತ್ತ ಬಳಿಕಲ್ಲು ಎಲ್ಲ ಬರಲಿಕ್ಕೆ ಉಂಟು. ಹಾಗೆ ನಮ್ಮ ಒಂದು ಸಂಕಲ್ಪದಲ್ಲಿ ದೇವಸ್ಥಾನದ ಗರ್ಭಗುಡಿಗೆ ಮತ್ತು ಪ್ರಸಾದ ಮಂಟಪಕ್ಕೆ ತಾಮ್ರ ಹೊದಿಸಬೇಕು ಅಂತೇಳಿ ನಮ್ಮ ಭಾರಿ ಆಸೆ ಇತ್ತು. ಅದನ್ನು ಕೂಡ ನಾವು ಮುಗಿಸಿಕೊಂಡಿದ್ದೇವೆ. ಇನ್ನು ಮುಂದೆ ನಮ್ಮ ಹತ್ರ ಸಣ್ಣ ಪುಟ್ಟ ಒಂದು ದೇವಸ್ಥಾನದಲ್ಲಿ ಅಭಿವೃದ್ಧಿ ಆಗುವಂಥ ಕೆಲಸಗಳು ನಾವು ನೆನೆಸಿಕೊಂಡಿದ್ದೇವೆ. ಅದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ, ಅದು ಆಗ್ತದೆ. ಹಾಗೆಯೇ ದೈವಸ್ಥಾನದಲ್ಲಿ ದೈವಕ್ಕೆ ಸುತ್ತು ಬರಲಿಕ್ಕೆ ಕಾಂಪೌಂಡ್ ವಾಲ್ ಕೂಡ ಕಮ್ಮಿ ಆಗಿತ್ತು, ಅದಕ್ಕೆ ಹಂಚು ಹಾಕಿರಲಿಲ್ಲ. ಅದನ್ನೆಲ್ಲ ಈಗ ಕಾಂಪೌಂಡ್ ವಾಲ್ ದೊಡ್ಡದು ಮಾಡಿ ಹಂಚು ಹಾಕಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಈಗ ನೀರಿನ ವ್ಯವಸ್ಥೆಗೂ ಕೂಡ ನೀರಿನ ದೊಡ್ಡ ಟಾಂಕಿ ಮಾಡಿಕೊಂಡಿದ್ದೇವೆ. ಇದರಿಂದ ರಸ್ತೆ ಬರಲಿಕ್ಕೂ ರಸ್ತವನ್ನು ಎಷ್ಟು ಕೂಡ್ತದೋ ಅಷ್ಟರ ಮಟ್ಟಿಗೆ ನಾವು ಅಗಲ ಮಾಡಿಕೊಂಡಿದ್ದೇವೆ. ಈಗ ಈ ಕ್ಷೇತ್ರದಲ್ಲಿ ಇನ್ನು ಬ್ರಹ್ಮಕಲಶ ಮಾಡುವುದಂತೇಳಿ ಈ 3 ವರ್ಷದಿಂದ ಸತತ ಚಿಂತನೆ ಮಾಡಿಕೊಂಡು ಪ್ರತಿ ಹಂತದಲ್ಲಿಯೂ ಕೂಡ ಅದನ್ನು ಮಾಡಿದ್ದೇವೆ. ಈ ಸಲ ಪಂಚಾಂಗ ಹೊಸತು ಬರುವಾಗ ಬೆಳಿಗ್ಗೆ ಎದ್ದು ನಾನು ಪಂಚಾಂಗ ಹೊಸತು ಬಂದಿದೆ ಅಂತ ನಮ್ಮ ಮನೆಗೆ ತಂದು ಹಾಕಿದ್ರು. ಆ ಬಂದ ಹೊತ್ತ ಬೆಳಿಗ್ಗೆ ಎದ್ದ ಕೂಡಲೇ ನಾನು ಫೋನ್ ಮಾಡಿದೆ ತಂತ್ರಿಯವರಿಗೆ, ತಂತ್ರಿಯವರೇ ನಮಗೆ 2024ರಲ್ಲಿ ಫೆಬ್ರವರಿ ತಿಂಗಳ ಪ್ರತಿ ವರ್ಷ ಜಾತ್ರೆ ಆಗುವ ರೀತಿಯಲ್ಲೇ ಜಾತ್ರೆ ಆಗಬೇಕು, ಆಗಲೇ ಬ್ರಹ್ಮಕಲಶ ಆಗಬೇಕು. ಯಾಕೆಂತ ಹೇಳಿದರೆ ಫೆಬ್ರವರಿ ತಿಂಗಳು ಭಾರಿ ಉತ್ತಮವಾದ ತಿಂಗಳು, ದೊಡ್ಡ ಬಿಸಿಲಿರುವುದಿಲ್ಲ, ಮಳೆಯೂ ಇರುವುದಿಲ್ಲ, ಎಲ್ಲರೂ ಒಂದು ಆರಾಮದಾಯಕ ಇರುವಂಥ ಸಮಯ. ಹಾಗೆ ಆ ಸಮಯದಲ್ಲಿ ಆಗಬೇಕಂತ ಹೇಳಿದ್ದಕ್ಕೆ ಅವರು ಫೆಬ್ರವರಿ 22ಕ್ಕೆ ಬ್ರಹ್ಮಕಲಶೋತ್ಸವಕ್ಕೆ ಒಳ್ಳೆಯ ದಿವಸ ಉಂಟು, ಅವತ್ತೇ ನಾವು ಬ್ರಹ್ಮಕಲಶ ಮಾಡುವ ಅಂತೇಳಿ ನಮಗೆ ದಿನ ಅವತ್ತೇ ಅವರು ಡೈರಿಯಲ್ಲಿ
ಬರೆದುಕೊಂಡರು. ಹಾಗೆ ನಾವು ಪಂಚಾಂಗ ಶುರುವಾದೈತಿ ನಾಡ್ದು 2024ಕ್ಕೆ ಬ್ರಹ್ಮಕಲಶ ಮಾಡೋದು ಅಂತೇಳಿ ನಾವು ನಿರ್ಧರಿಸಿದ್ದೆವು. ಹಾಗೆ ತಮ್ಮ ಊರಿನವರ ಒಂದು ಅನಿಸಿಕೆ ಏನುಂಟು, ಈ ಊರಿನವರು ನಮ್ಮ ಇಷ್ಟು ಸಮಯ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ಕಾರ್ಯಕ್ರಮದಲ್ಲಿಯೂ ಬಂದು ಎಲ್ಲ ಕಾರ್ಯಕ್ರಮದಲ್ಲಿಯೂ ದೇವಸ್ಥಾನದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅದು ಜಾತ್ರೋತ್ಸವ ಇರಲಿ, ನಾಗರ ಪಂಚಮಿ ಇರಲಿ, ಷಷ್ಠಿ ಮಹೋತ್ಸವ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆಗ ನಿಮ್ಮ ಎಲ್ಲರ ಅನಿಸಿಕೆಯನ್ನು ನಾವು ಇವತ್ತು ತಗೊಳ್ಬೇಕು. ಈ ಅನಿಸಿಕೆಯನ್ನು ತಗೊಂಡು ನಾವು ಮುಂದಿನ ಈ ಬರುವ ಬ್ರಹ್ಮಕಲಶವನ್ನು ನಾವು ಬಹಳ ವಿಜೃಂಭಣೆಯಿಂದ ಮಾಡಬೇಕು. ನಮ್ಮ ಊರಿಗೆ ಒಂದು ದೊಡ್ಡ ನಾವು ಹೆಸರು ಇರುವಂಥ ಊರು ಈ ಕ್ಷೇತ್ರ ಆಗ್ತದೆ. ನಮ್ಮ ಊರಿನವರಿಗೆ ಎಲ್ಲ ಹೆಮ್ಮೆ ಪಡುವಂಥ ಆಗಬೇಕು, ಪರ ಊರಿನವರು ಬಂದರೂ ನಮ್ಮನ್ನು ಮೆಚ್ಚುವಂತಾಗಬೇಕು. ಹಾಗೆ ಈ ಕ್ಷೇತ್ರದ ಒಂದು ಬ್ರಹ್ಮಕಲಶ ನಡೆಸಬೇಕಂತೇಳಿ ನಾವು ಇವತ್ತಿನ ಈ ಪೂರ್ವ ತಯಾರಿ ಸಭೆಯನ್ನು ಕರೆದಿದ್ದೇವೆ. ಈ ಪೂರ್ವ ತಯಾರಿ ಸಭೆಯಲ್ಲಿ ಕರೆಯುವಾಗಲೂ ನಾವು ಇತ್ತೀಚೆಗೆ ಒಂದು 15-20 ದಿವಸದಿಂದ ಒಂದು ಸಮಿತಿಗಳನ್ನು ಹೇಗೆ ಮಾಡೋದು, ಹೇಗೆ ಸಮಿತಿಗಳನ್ನು ನಿರ್ಣಯ ಮಾಡಿಕೊಂಡು ಹೋಗೋದು, ಸ್ವಯಂ ಸೇವಕರನ್ನು ಯಾರನ್ನೆಲ್ಲ ಸೇರಿಸಿಕೊಳ್ಳಬೇಕು, ಮತ್ತು ಹೆಚ್ಚಿನ ಸ್ವಯಂ ಸೇವಕರನ್ನು ಸೇರಿಸಲಿಕ್ಕೆ ನಿಮ್ಮ ಅನುಮತಿ ತಗೊಳ್ಬೇಕು, ನೀವೆಲ್ಲ ಬರಬೇಕು. ಹಾಗೆ ಅದನ್ನೆಲ್ಲ ಇವತ್ತು ನಾವು ಮಾಡಬೇಕು. ನಾವೊಂದು ಬ್ರಹ್ಮಕಲಶ ಸಮಿತಿ ಮಾಡಿಕೊಂಡಿದ್ದೇವೆ. ಹಾಗೆ ಇನ್ನು ಕಾರ್ಯಕ್ರಮದ ಸಮಿತಿಗಳನ್ನು ಕೂಡ ಎಲ್ಲ ಬರೆದಿದ್ದೇವೆ. ಅದು ಅಂದರೆ ಕರಡು ಪ್ರತಿ, ಇದೆಲ್ಲ ಕರಡು ಪ್ರತಿಗಳನ್ನು ಈಗ ಮಾಡಿಕೊಂಡಿದ್ದೇವೆ. ಯಾಕೆಂದೇಳಿದರೆ ಇನ್ನೂ ಸಮಯ ಇಲ್ಲ ನಮಗೆ. ಇನ್ನು ಡಿಸೆಂಬರ್ 18ಕ್ಕೆ ಷಷ್ಠಿ ಮಹೋತ್ಸವ ನಡೀತದೆ. ಇಲ್ಲಿ ಷಷ್ಠಿ ಮಹೋತ್ಸವದಂದು ನಾವು ಬ್ರಹ್ಮಕಲಶೋತ್ಸವದ ಆಮಂತ್ರಣವನ್ನು ಬಿಡುಗಡೆ ಮಾಡುವ ಅಂತೇಳಿ ಒಂದು ಸಮಯವನ್ನು ನಿಗದಿಪಡಿಸಿದ್ದೇವೆ. ಯಾಕೆಂದೇಳಿದರೆ ಮತ್ತೆ ನಮಗೆ 1-2 ತಿಂಗಳಿನ ಸಮಯ ಸಿಗ್ತದೆ ಅಷ್ಟೇ, 60 ದಿವಸ. ಆ ಸಮಯದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಊರಿಗೆ, ಪರ ಊರಿಗೆ, ಕಳೆದ ಸಲ ಬ್ರಹ್ಮಕಲಶವ ಎಲ್ಲರೂ ಅವರವರ ನೆಂಟರ ಮನೆಗೆ ಹೋಗಿ ಕಾಗದ ಕೊಟ್ಟು ಅವರ ಹತ್ರ ಹಣ ಸಂಗ್ರಹ ಮಾಡಿಕೊಂಡು ಬಂದದ್ದುಂಟು. ಎಷ್ಟೋ ಜನ ದೂರ ಬೆಳ್ತಂಗಡಿ, ಉಜಿರೆ, ಉಡುಪಿ, ಮಂಗಳೂರು ದೂರ ಹೋಗಿ ಮಡಿಕೇರಿವರೆಗೂ ಹೋಗಿದ್ದಾರೆ. ಹೋಗಿ ಅವರು ಆಮಂತ್ರಣ ಕೊಟ್ಟು ಅವರನ್ನು ಆಮಂತ್ರಿಸಿ ಅವರನ್ನು ಕರೆಸಿದ್ದಾರೆ ಬ್ರಹ್ಮಕಲಶಕ್ಕೆ. ಇದೆಲ್ಲ ನಮ್ಮ ನೆನಪಿನಲ್ಲಿ ಇದ್ದಂತೆ ಎಲ್ಲರಿಗೂ ನೆನಪಿರ್ಬೋದು. ಕಳೆದ ಬ್ರಹ್ಮಕಲಶದ್ದು ನೀವೆಲ್ಲ ಅಂಥ ಪ್ರಯತ್ನ ಪಟ್ಟಿದ್ದೀರಿ. ಈ ಸಲ ಆಗ ನಮಗೆ ಇಲ್ಲಿ ಚಪ್ಪರ ಹಾಕುವುದೇ ದೊಡ್ಡ ಸಮಸ್ಯೆ ಆಗಿತ್ತು. ನಾವು ಸವಣೂರಿಂದ ಕೃಷಿ ಮೇಲಾಗಿ ಅಲ್ಲಿಂದ ಒಂದು 2-3 ಲೋಡು ಸಾಮಾನು ತಂದು ಇಲ್ಲಿ ಚಪ್ಪರ ನಿರ್ಮಿಸಿಕೊಂಡಿದ್ದೇವೆ. ಇದಕ್ಕೆ ಸುತ್ತಲ ಚಪ್ಪರ ಮಾಡೋದು ನಮ್ಮ ಊರಿನವರಿಗೆ ಅನುಭವ ಅಂತ ಇರಲಿಲ್ಲ. ಎಲ್ಲರಿಗೂ ಕೆಲವರಿಗೆ ಇತ್ತಿತ್ತು, ಆದರೆ ಹೆಚ್ಚಿನವ್ರಿಗೆ ಇರಲಿಲ್ಲ. ಆದರೂ ನಾವೆಲ್ಲರೂ ಸೇರಿ ಅಷ್ಟು ಕಷ್ಟಪಟ್ಟು ವಿಜೃಂಭಣೆಯಿಂದ ಮಾಡಿದ್ದೇವೆ. ಈ ಸಲ ನಮಗೆ ಸುಮಾರು ಅವಕಾಶಗಳು ಕಡಿಮೆ, ಚಪ್ಪರ ಹಾಕುವ ಅವಕಾಶ ಕಡಿಮೆ ಉಂಟು. ಈಗೆಲ್ಲ ಹೊಸ ಮಾಡರ್ನ್ ಚಪ್ಪರಗಳೆಲ್ಲ ಬಂದಿದ್ದಾವೆ. ಹಾಗೆ ಸುಧೀರ್ ಅವರ ಹತ್ರ ನಾನು ನಮ್ಮ ವೇದಿಕೆ ಮತ್ತು ಅದರ ಮುಂದಿನ ಸಭಾಂಗಣವನ್ನು ನಿರ್ಮಿಸಬೇಕು, ಮತ್ತು ಲೈಟಿಂಗ್ಸ್ ವ್ಯವಸ್ಥೆ ಪೂರ್ತಿ ಮಾಡಬೇಕು. ಹಾಗೆ ನಮ್ಮ ದೇವಸ್ಥಾನಕ್ಕೂ ಒಂದು 30 ಕಿಲೋವಾಟಿನ ಒಂದು ಜನರೇಟರ್ ತಂದು ಪರ್ಮನೆಂಟಾಗಿ ಇಡಬೇಕು. ಮುಂದೆ ಈ ಕ್ಷೇತ್ರದಲ್ಲಿ ತುಂಬ ನಮ್ಮ ಊರಿನ ಜನರಿಗೆ ಉಪಕಾರ ಆಗುವಂಥ ಕೆಲಸ ಆಗಬೇಕು. ಈಗಲೂ ನಾವು ದೇವಸ್ಥಾನದಲ್ಲಿ ಪಾತ್ರವನ್ನು ಯಾರಿಗಾದರೂ ಊರಿನಲ್ಲಿ ಮನೆ ಒಕ್ಕಲಿಗೆ ಅಥವಾ ಪೂಜೆಗೆ ಬೇಕಿದ್ದರೆ ಕೊಡಬೇಕು ಅಂತೇಳಿ ನಮ್ಮ ಆಸೆ. ಹಾಗೆ ಕೊಡ್ತಾ ಇದ್ದೇವೆ. ಇನ್ನು ಮುಂದೆಯೂ ಈ ಕ್ಷೇತ್ರದಲ್ಲಿ ಪೂಜೆ ಆಗೋದಾದರೂ ಒಳ್ಳೊಳ್ಳೆ ಮತ್ತು ಮದುವೆ ಆಗೋದಾದರೂ ಎಲ್ಲ ಫ್ರೀ. ಯಾವುದು ಎಲ್ಲರಿಗೂ ಒಂದು ಉಪಯೋಗ ಆಗಬೇಕು. ದೇವಸ್ಥಾನ ಅಂತ ಹೇಳಿದರೆ ಬರೀ ದೇವಸ್ಥಾನದಲ್ಲಿ ಬಂದು ರಸೀದಿ ಮಾಡೋದು, ಪೂಜೆ ಮಾಡೋದು, ಕೈ ಮುಗಿದು ಹೋಗೋದು ಮಾತ್ರ ಅಲ್ಲ. ಆ ದೇವಸ್ಥಾನ ಒಂದು ಕ್ಷೇತ್ರ ಹಿಂದೂ ಧರ್ಮದವರಿಗೆ, ಯಾರು ಈ ದೇವರನ್ನು ನಂಬಿಕೊಂಡು ಬರ್ತಾರೆ, ಯಾವ ಧರ್ಮದವರು ಆಗ್ಬೋದು, ಇಲ್ಲಿ ಏನಾದರೂ ಅವರಿಗೊಂದು ಪ್ರಯೋಜನ ಆಗಬೇಕು. ಅವರು ಏನಾದರೂ ಮದುವೆ ಮಾಡೋದಾದರೂ ನಮ್ಮ ದೇವಸ್ಥಾನದಲ್ಲಿ ಅವರಿಗೆ ಅತಿ ಸುಲಭದಲ್ಲಿ ಆಗಬೇಕು ಅಂತ ನಮ್ಮ ಪ್ರಯತ್ನ. ಎಲ್ಲರಿಗೂ ಈ ದೇವಸ್ಥಾನ ಉಪಯೋಗ ಆಗಬೇಕು. ಈ ಕ್ಷೇತ್ರ ಎಲ್ಲರ ಕ್ಷೇತ್ರ ಆಗಬೇಕು. ನಮ್ಮ ಮಾತ್ರ ಈ ನಳೀಲು ಪಾಲ್ತಾಡಿನವರ ಕ್ಷೇತ್ರ ಅಲ್ಲ. ಇದು ಈ ಕೊಲ್ತಿಗೆ ಗ್ರಾಮ, ಪಾಲ್ತಾಡಿ ಗ್ರಾಮ, ಹಾಗೆ ಪೆರುವಾಜೆ ಗ್ರಾಮದ ಈ 3 ಗ್ರಾಮದವರು ಒಟ್ಟಿಗೆ ಇರುವಂಥ ಒಂದು ಸ್ಥಳ ಇದು. ಇಂಥ ಜಾಗದಲ್ಲಿ ಒಂದು ಕ್ಷೇತ್ರ ನಿರ್ಮಾಣ ಆಗಿದೆ. ಈ ಸುಬ್ರಹ್ಮಣ್ಯ ದೇವರು ಉದ್ಭವ ಆಗಿ ಇಲ್ಲಿ ನೈಜ ದೇವರಾಗಿ ನಮಗೆ ಕಾಣ್ತಾ ಇದ್ದಾರೆ. ಅಂಥ ಕ್ಷೇತ್ರ ಎಲ್ಲರಿಗೂ ಉಪಯೋಗ ಆಗಬೇಕು ಅಂತೇಳಿ ನಮ್ಮ ಆಸೆ. ಇನ್ನು ಮುಂದೆ ಈ ಬ್ರಹ್ಮಕಲಶದ ನಂತರವೂ ಕೂಡ ನಾವು ಒಂದು ಜಾತ್ರೋತ್ಸವ ಸಮಿತಿ ಮಾಡಬೇಕಂತ ನಮ್ಮ ಆಸೆ ಇದೆ. ಅದನ್ನು ಮಾಡಿ ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ಎಲ್ಲ ಕೆಲಸಗಾರರು ಸುಸೂತ್ರವಾಗಿ ನಡಿಬೇಕು. ಎಲ್ಲರಿಗೂ ಈ ಕ್ಷೇತ್ರ ಉಪಯೋಗ ಆಗಬೇಕು ಅಂತೇಳಿ ನಮ್ಮ ಆಸೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಈಗ ತಾವೆಲ್ಲರೂ ಬಂದಿದ್ದೀರಿ. ನಿಮ್ಮ ಅನಿಸಿಕೆಗಳನ್ನು ಕೂಡ ಇಲ್ಲಿ ನಮಗೆ ಕೊಡಬೇಕು. ನಾವು ಇಲ್ಲಿ ಏನಿದ್ರೂ ನಾವು ಬರ್ಕೊಳ್ತೇವೆ.
ಮತ್ತು ನಾವು ಆದಷ್ಟು ಬೇಗ ಈಗ ಇನ್ವಿಟೇಷನ್ನಲ್ಲಿ ಎಲ್ಲರ ಹೆಸರು ಬರಬೇಕು ನಮ್ಮ ಊರಿದ್ದು. ನಾವೆಲ್ಲ ಸ್ವಯಂ ಸೇವಕರಾಗಿ ಅಥವಾ ಬೇರೆ ಬೇರೆ ಇದರಲ್ಲಿ ನಾವು ಸೇರಿಕೊಳ್ಬೇಕು. ಮತ್ತು ನಾವು ಇಲ್ಲಿ ಸಮಿತಿ ಮಾಡ್ತೇವೆ, ಆ ಸಮಿತಿಯವರೆಲ್ಲರೂ ಹೇಗೆ ಯಾವ ಯಾವ ದಿವಸ ಯಾರ್ಯಾರು ಬಂದು ಇಲ್ಲಿ ಸೇವೆ ಮಾಡಬೇಕು. ಹಾಗೆ ನಾವೆಲ್ಲರೂ ನಮ್ಮ ಸಂಬಂಧದವರನ್ನೆಲ್ಲ ಕರೆಸಬೇಕು ಬ್ರಹ್ಮೋತ್ಸವಕ್ಕೆ. ನಮ್ಮ ಬಂಧು ಬಳಗ, ನಮ್ಮ ಫ್ರೆಂಡ್ಸ್ ಎಲ್ಲರನ್ನು ಈ ಕ್ಷೇತ್ರದ ಬ್ರಹ್ಮೋತ್ಸವಕ್ಕೆ ಕರೆಸಬೇಕು. ಎಲ್ಲರೂ ಬರಬೇಕು. ಈ ಕ್ಷೇತ್ರದಲ್ಲಿ ಒಂದು ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡಿಬೇಕು ಅಂತೇಳಿ ನಮ್ಮೆಲ್ಲರ ಆಸೆ. ಈ ಕ್ಷೇತ್ರದ ಆಡಳಿತ ಸುಮಾರು ನಾನು 25 ವರ್ಷದಿಂದ ಮಾಡ್ತಾಯಿದ್ದೇನೆ. ಬ್ರಹ್ಮಕಲಶೋತ್ಸವದ ನಂತರ ಸುಮಾರು ಈಗ 20 ವರ್ಷದಲ್ಲಿ ಈ ಕ್ಷೇತ್ರದ ಒಂದು ಆಡಳಿತ ಮುಖ್ಯನ ಕೆಲಸ ಮಾಡಿದ್ದೇನೆ. ಹಾಗೆಯೇ ನನ್ನಿಂದಾಗಿ ಎಷ್ಟೋ ಕೆಲವು ತಪ್ಪುಗಳು ಇರ್ಬೋದು, ಅದಕ್ಕೆಲ್ಲ ನೀವು ಕ್ಷಮೆ ಕೊಡಬೇಕು. ಈ ಮುಂದೆ ಇನ್ನು ಈ ಕ್ಷೇತ್ರದಲ್ಲಿ ಏನಾಗಬೇಕು ಅಂತೇಳಿ ನೀವೇ ಬಂದು ವೇದಿಕೆಯಲ್ಲಿ ಮಾತಾಡಬೇಕು. ಈ ಕ್ಷೇತ್ರ ದೇವರ ಕ್ಷೇತ್ರ, ಇದು ಎಲ್ಲರ ಕ್ಷೇತ್ರ ಆಗಿ ಬೆಳಗಬೇಕು ಅಂತೇಳಿ ನನ್ನ ಆಸೆ, ಇದು ನಮ್ಮೆಲ್ಲರ ಆಸೆ. ಹಾಗೆ ನಾನು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ, ನಿಮ್ಮನ್ನು ಮತ್ತೊಮ್ಮೆ ನಾನು ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಸಮಯದಲ್ಲಿ ಹೇಗೆ ಕಾರ್ಯವನ್ನು ನಿರ್ವಹಿಸುವುದಂತೇಳಿ ನಾವು ನಮ್ಮೊಳಗೆ ಒಂದು ಮೀಟಿಂಗಲ್ಲಿ ಮಾಡಿಕೊಂಡಿದ್ದೇವೆ. ಅದು ಹೇಗೆ ಅಂತ ಹೇಳಿದರೆ 17 ತಾರೀಕು ಬೆಳಿಗ್ಗೆ ನಾವು 9:30ಗೆ ಇಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡೋದು. ಹಾಗೆ 10:30 ಗಂಟೆಗೆ ಇಲ್ಲಿ ಉಗ್ರಾಣ ಮುಹೂರ್ತ ಮಾಡೋದು. ಅಂದರೆ ಮಣಿಕರ ವಿಷ್ಣುಮೂರ್ತಿ ದೇವಸ್ಥಾನದಿಂದ ಹಸಿರು ಕೊರೆ ಕಾಣಿಕೆಯನ್ನು ತಂದು ಇಲ್ಲಿ 10:30ಕ್ಕೆ ಉಗ್ರಾಣ ಮುಹೂರ್ತ ಮಾಡಿ ಮಹಾಪೂಜೆ ಆಗಿ ಅನ್ನ ಸಂತರ್ಪಣೆ ಮಾಡಿ, ಮತ್ತು ಮಧ್ಯಾಹ್ನ ನಂತರ ಅಂದರೆ ಸಂಜೆ 3 ಗಂಟೆಗೆ ಪಾಲ್ತಾಡಿ ಧರ್ಮರಸು ಉಳ್ಳಾಕುಳು ಕ್ಷೇತ್ರದಿಂದ ನಮ್ಮ ಬೃಹತ್ ಹಸಿರುವಾಣಿ ಮೆರವಣಿಗೆಯನ್ನು ನಾವು ಪ್ರಾರಂಭಿಸುವುದು. ಆ ಮೆರವಣಿಗೆಯಲ್ಲಿ ನಾವು ಎಲ್ಲ ಥರದ ಬ್ಯಾಂಡ್ ಸೆಟ್ಗಳು ಅಥವಾ ಗೊಂಬೆ ಆಟಗಳು ಎಂತ ಎಲ್ಲ ಬೇಕು ಅದನ್ನೆಲ್ಲ ಸೇರಿಸಿಕೊಂಡು ನಾವು ಬೃಹತ್ ಹಸಿರುವಾಣಿ ಹೊರೆ ಕಾಣಿಕೆಯನ್ನು ನಾವು ನಳಿಲು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ 5:30 ಗಂಟೆಗೆ ನಾವು ಇಲ್ಲಿಗೆ ತಲುಪುವಾಗೆ ಮಾಡುವುದು. 5:15 ಗಂಟೆಗೆ ತಂತ್ರಿಯರ ಆಗಮನ ಆಗ್ತದೆ. ಅವರನ್ನು ನಾವು ಪೂರ್ಣ ಕುಂಭ ಸ್ವಾಗತದಿಂದ ಅವರನ್ನು ಬರಮಾಡಿಕೊಳ್ಳುವುದು. ಹಾಗೆಯೇ 6:30ಗೆ ಇಲ್ಲಿ ತಂತ್ರಿಯವರ ಮುಖೇನ ಇಲ್ಲಿ ಸಾಮೂಹಿಕ ಪ್ರಾರ್ಥನೆ ಆಗ್ತದೆ. ಹಾಗೆಯೇ 7 ಗಂಟೆಗೆ ನಮ್ಮ ವೇದಿಕೆಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದನ್ನು ನಾವು ನಮ್ಮ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಯವರ ಒಂದು ದಿವ್ಯ ಹಸ್ತದಿಂದ ದೀಪ ಬೆಳಗಿಸುವುದರೊಂದಿಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಅಂದು ನಮಗೆ ದೀಪಕ್ ಪುತ್ತೂರು ಇವರ ಬಳಗದಿಂದ ಭರತನಾಟ್ಯ ಕಾರ್ಯಕ್ರಮ ಹಾಗೆಯೇ ನೃತ್ಯ ವೈಭವ ಕೂಡ ರಾತ್ರಿ ನಡೀಲಿಕ್ಕಿದೆ. 17ರಂದು ನಾವು ಯಾವುದೇ ಸಭಾ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುವುದಿಲ್ಲ. 18 ತಾರೀಕಿಗೆ ಬೆಳಿಗ್ಗೆ ನಮಗೆ 10ರಿಂದ 12 ಗಂಟೆವರೆಗೆ ಭಜನಾ ಕಾರ್ಯಕ್ರಮವನ್ನು ನಾವು ಮಾಡ್ಬೋದು. ಅದು ನಾವು ಇಟ್ಟುಕೊಂಡಿದ್ದೇವೆ. 10ರಿಂದ 12 ಭಜನಾ ಸೇವಾ ಕಾರ್ಯಕ್ರಮ. ಅದಕ್ಕೆ ಈಗಾಗಲೇ ಸುಮಾರು ಒಂದು 6-7 ತಂಡದವರು ಹೆಸರು ನೋಂದಾಯಿಸಿದ್ದಾರೆ. ಮಧ್ಯಾಹ್ನ ನಂತರ 5 ಗಂಟೆಯಿಂದ 7 ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಳ್ಬೋದು. ಅಂದರೆ ಯಾವುದಾದ್ರೂ ಭರತನಾಟ್ಯ ಕಾರ್ಯಕ್ರಮ ಅಥವಾ ಸಂಗೀತ ಕಾರ್ಯಕ್ರಮ, ಭಕ್ತಿ ರಸಮಂಜರಿ ಕಾರ್ಯಕ್ರಮಗಳು ಅಥವಾ ಊರಿನವರಿಂದ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಾದರೆ ಅದಕ್ಕೂ ನಾವು ಹೆಸರನ್ನು ನೋಂದಾಯಿಸಿಕೊಳ್ಬೋದು. ಶಾಲಾ ಮಕ್ಕಳಿಂದ ಮಾಡೋದಾದರೂ 5ರಿಂದ 7 ಗಂಟೆಯ ಹೊತ್ತಿಗೆ ನಾವು, ಅಂದರೆ 4 ದಿವಸ ಮಾತ್ರ ನಮಗೆ ಕಾರ್ಯಕ್ರಮ ಸಿಗೋದು. 18 ತಾರೀಕು, 19 ತಾರೀಕು, 20, 21 4 ದಿವಸ ಮಾತ್ರ ಸಭಾ ಕಾರ್ಯಕ್ರಮ ಇರ್ತದೆ. ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. 22 ತಾರೀಕಿಗೆ ಬ್ರಹ್ಮಕಲಶೋತ್ಸವದಂದು ಬೆಳಿಗ್ಗೆ ಭಜನಾ ಕಾರ್ಯಕ್ರಮ ಇರ್ತದೆ. ಮಧ್ಯಾಹ್ನಕ್ಕೆ ಬ್ರಹ್ಮಕಲಶ ಆಗಿ ಉತ್ಸವ ಇರ್ತದೆ. ದೇವರ ಉತ್ಸವ ಕೂಡ ನಡೀಲಿಕ್ಕಿದೆ ಅವತ್ತು ಮಧ್ಯಾಹ್ನ. ಹಾಗೆ ಸಂಜೆ 5 ಗಂಟೆಗೆ ಪಟ್ಲ ಇವರಿಂದ ಯಕ್ಷಗಾನ ಇಲ್ಲಿ ನಡೀಲಿಕ್ಕಿದೆ ರಾತ್ರಿ. ಅದು ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ನವರು ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ, ಅದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಹಾಗೆ 18 ತಾರೀಕಿಗೆ ನಾವು ಬೆಳಿಗ್ಗೆ 10ರಿಂದ 12 ಗಂಟೆವರೆಗೆ ದಿನ ಭಜನಾ ಕಾರ್ಯಕ್ರಮವನ್ನು ಈಗಲೇ ನೋಂದಾಯಿಸಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಳ್ಬೋದು. ಸಂಜೆ 5ರಿಂದ 7 ಗಂಟೆವರೆಗೂ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ನೋಂದಾಯಿಸಿಕೊಳ್ಬೋದು. 7ರಿಂದ 9 ಗಂಟೆವರೆಗೆ ಸಭಾ ಕಾರ್ಯಕ್ರಮ ಇರ್ತದೆ, ಧಾರ್ಮಿಕ ಸಭಾ ಕಾರ್ಯಕ್ರಮ. 9 ಗಂಟೆಯಿಂದ ನಾಟಕ ಇದೆ, ಕಾಪಿಕಾಡ್ ಮಂಗಳೂರು ಇವರಿಂದ. ಅದೇ 19 ತಾರೀಕಿಗೆ
ಕೂಡ ಸೇಮ್ 10 ಗಂಟೆಯಿಂದ 12 ಗಂಟೆವರೆಗೆ ಭಜನಾ ಕಾರ್ಯಕ್ರಮ, ಸಂಜೆ 5ರಿಂದ 7 ಸಾಂಸ್ಕೃತಿಕ ಕಾರ್ಯಕ್ರಮ, 7ರಿಂದ 9 ಧಾರ್ಮಿಕ ಸಭಾ ಕಾರ್ಯಕ್ರಮ, 9 ಗಂಟೆಯಿಂದ ಕೊಡಿಯಲ್ಬೈಲು ವಿಜಯಕುಮಾರ್ ಕೊಡಿಯಲ್ಬೈಲು ಇವರ ಶಿವದೂತ ಗುಳಿಗೆ ನಾಟಕವನ್ನು ಈಗಾಗಲೇ ಪ್ರಾಯೋಜಕತ್ವ ವಹಿಸಿಕೊಂಡವರಿದ್ದಾರೆ. ಬಾಲಕೃಷ್ಣ ಗೌಡ ಮತ್ತು ಹರೀಶ್ ಅಜಯನಗರ್ ಅವರು ಪ್ರಾಯೋಜಕತ್ವ ತಗೊಂಡಿದ್ದಾರೆ. ಅದೇ ರೀತಿ 19 ತಾರೀಕಿಗೆ ಬೆಳಿಗ್ಗೆ ಭಜನಾ ಕಾರ್ಯಕ್ರಮ, ಸಂಜೆ 5ರಿಂದ 7 ಸಾಂಸ್ಕೃತಿಕ ಕಾರ್ಯಕ್ರಮ, 7ರಿಂದ 9 ಸಭಾ ಕಾರ್ಯಕ್ರಮ ಮಾಡಲಿಕ್ಕಿದ್ದೇವೆ. ಹಾಗೆ 20 ತಾರೀಕಿಗೆ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾಯೋಜಕತ್ವ ವಹಿಸಿಕೊಂಡಿದ್ದಾರೆ. ಒಂದು ನಡುಮನೆ ನವೀನ್ ಕುಮಾರ್ ರೈ ಅವರು ಒಪ್ಪಿಕೊಂಡಿದ್ದಾರೆ. ಹಾಗೆ 21 ತಾರೀಕಿಗೆ ಕೂಡ ಹಾಗೆ ಬೆಳಿಗ್ಗೆ 10ರಿಂದ 12, 5ರಿಂದ 7 ಮತ್ತು ಸಭಾ ಕಾರ್ಯಕ್ರಮ ಆಗಿ 9 ಗಂಟೆಯಿಂದ ಇವರು ದೀಪಕ್ ರೈ ಪಾನಾಜೆ ಮತ್ತು ಸುಂದರ್ ರೈ ಮಂದಾರ ಇವರ ನಾಟಕ ಇದೆ. ಇದನ್ನು ನಮ್ಮ ಮಂಗಳೂರಿನವರು ಇದಕ್ಕೆ ಒಪ್ಪಿಕೊಂಡಿದ್ದಾರೆ, ಪ್ರಭಾಕರ್ ಅಂತ. ಮತ್ತು ಆದಿತ್ಯವರ ಕಾಪಿಕಾಡ್ನವರ ನಾಟಕವನ್ನು ಕೂಡ ಮಂಗಳೂರಿನ ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಅವರು ಪ್ರಾಯೋಜಕತ್ವ ಒಪ್ಪಿಕೊಂಡಿದ್ದಾರೆ. ಹಾಗೆಯೇ 22ಕ್ಕೆ ಬೆಳಿಗ್ಗೆ ನಮ್ಮ ಬ್ರಹ್ಮಕಲಶೋತ್ಸವ, ಮಧ್ಯಾಹ್ನ ಇಲ್ಲಿ ಉತ್ಸವ. ಹಾಗೆ 22 ಸಂಜೆ ಮಧ್ಯಾಹ್ನ ನಂತರ ನಮ್ಮ ಈ ತುಳು ಯಕ್ಷಗಾನ ನಡೀಲಿಕ್ಕಿದೆ ಪಟ್ಲದವ್ರದ್ದು. 22ಕ್ಕೆ ನಮ್ಮ ಮಾಮೂಲು ಜಾತ್ರೆ, ಬೆಳಿಗ್ಗೆ ತಂತ್ರಿಯವರು ಬಂದು ಮಾಮೂಲು ಹೇಗೆ ಜಾತ್ರೆ ಆಗ್ತದೆ ಹಾಗೆ ಪ್ರಾರಂಭ ಆಗ್ತದೆ. ಸಂಜೆ ಜಾತ್ರೋತ್ಸವ ನಡೀತೆ. ಈ ಸಲ ಸ್ವಲ್ಪ ಬದಲಾವಣೆ ಮಾಡಿದ್ದೇವೆ ಜಾತ್ರೆಯಲ್ಲಿ. ಹೇಗೆ ಅಂತ ಹೇಳಿದರೆ, ಸಂಜೆ 7 ಗಂಟೆಗೆ ದೈವದ ಭಂಡಾರ ತೆಗೆದು ದೈವದ ಭಂಡಾರ ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ದೇವರಲ್ಲಿ ಅವರ ಒಂದು ನಡೆ ಆಗಲಿಕ್ಕುಂಟು. ಅದನಂತರ ಇಲ್ಲಿಯೇ ನಾವು ದೈವದ ಭಂಡಾರವನ್ನು ಇಲ್ಲಿ ಇಟ್ಟು ಮರುದಿವಸ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ನೇಮೋತ್ಸವ ಇದೇ ಅಂಗಣದಲ್ಲಿ ನಡೀಲಿಕ್ಕೆ ಉಂಟು. ಯಾಕೆಂದರೆ ಈಗ ನಾವು ದೇವಸ್ಥಾನದಲ್ಲಿಯೂ ಅಲ್ಲ, ಅಲ್ಲಿ ದೈವಸ್ಥಾನದಲ್ಲಿಯೂ ಅಲ್ಲ ಅಂತೇಳಿ ಮಧ್ಯದಲ್ಲಿ ನಡೆಸ್ತಾ ಇದ್ದೇವೆ. ಅದು ಸರಿ ಕಾಣಲಿಲ್ಲ ಪ್ರಶ್ನೆ ಚಿಂತನೆಯಲ್ಲಿ. ದೇವಸ್ಥಾನದಲ್ಲಿಯೇ ನೀವು ಮಾಡಿದರೆ ಒಳ್ಳೆಯದಂತ ಆಗಿದೆ, ಹಾಗೆ ಇಲ್ಲಿ ಮಾಡುವಂತನೇ. ಹಾಗೆ ನಾವು 23 ತಾರೀಕು ಜಾತ್ರೋತ್ಸವದ ಹೊತ್ತು ಈ ವರ್ಷ ಏನು ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಿಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಡುವುದಾದರೂ ಇನ್ನು ನಾವು ಬರುವ ವರ್ಷದಿಂದ ಭಂಡಾರ ಬಂದು ದೇವರ ಉತ್ಸವ ಆಗಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವ ಅಂತೇಳಿ ಒಂದು ಯೋಚನೆ ಮಾಡಿದ್ದೇವೆ. ಯಾಕೆಂದರೆ ಈಗ ಜಾತ್ರೋತ್ಸವ ಆಗುವ ಸಮಯ, ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿ ಜಾತ್ರೋತ್ಸವ ಪ್ರಾರಂಭ ಆಗುವಾಗಲೇ 8:30-9 ಗಂಟೆ ಆಗ್ತದೆ. ಅದು ಮುಗಿಯುವಾಗ 1 ಗಂಟೆ ಆಗ್ತದೆ. ಇಲ್ಲಿ ಊಟ ಮಾಡಿ ಇಲ್ಲಿ ಉತ್ಸವಕ್ಕೆ ಜನ ಸ್ವಲ್ಪ ನಿರುತ್ಸಾಹ ತೋರಿಸಿದಾಗೆ ಕಾಣ್ತದೆ. ಹಾಗೆ ಅದನ್ನು ತಂತ್ರಿಯವರು ಅದನ್ನು ಸುಮಾರು ಸಮಯ ಹೇಳಿ ಆಯಿತು. ಅದನ್ನು ಈ ಬ್ರಹ್ಮಕಲಶದಿಂದ ಆದರೂ ಸ್ವಲ್ಪ ಬದಲಾವಣೆ ಮಾಡುವ. ಅಲ್ಲಿಂದ 7 ಗಂಟೆಗೆ ಭಂಡಾರ ಬಂದು 7:30ಗೆ ಇಲ್ಲಿ ಭಂಡಾರ ಏರಿದ ಕೂಡಲೇ ನಾವು ಇಲ್ಲಿ ದೇವರ ಜಾತ್ರೋತ್ಸವ ಪ್ರಾರಂಭ ಮಾಡುವ. 10:30 ಗಂಟೆಗೆ ಜಾತ್ರೆ ಮುಗೀತದೆ. ಜಾತ್ರೆ ಮುಗಿದ ಕೂಡಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ಬೋದು. ಆದರೆ ಈ ವರ್ಷ ಅದನ್ನು ಇಟ್ಟುಕೊಂಡಿಲ್ಲ. ಹಾಗೆಯೇ ನಾವು ಸ್ವಾಮೀಜಿಯವರನ್ನು, ಗುರುದೇವತ ಸ್ವಾಮೀಜಿಯವರನ್ನು ನಾವು ಹೋಗಲಿಕ್ಕಿದ್ದೇವೆ ಒಡಿಯೂರಿಗೆ. ಹೋಗಿ ಅಲ್ಲಿ ಅವರ ಹತ್ರ ಕೂಡ ನಾವು ರಿಕ್ವೆಸ್ಟ್ ಮಾಡಲಿಕ್ಕಿದ್ದೇವೆ. ಹಾಗೆ ನಮ್ಮ ಕಳೆದ ಬ್ರಹ್ಮಕಲಶದಲ್ಲಿ ಗೌರವಾಧ್ಯಕ್ಷರಾದಂಥ ಸಂಪುಟ ನರಸಿಂಹಸ್ವಾಮೀಜಿ ಅವರು, ಸುಬ್ರಹ್ಮಣ್ಯ ಅವರನ್ನು ಕೂಡ ನಾವು ಕೇಳಿಕೊಳ್ಳಲಿಕ್ಕಿದ್ದೇವೆ. ಮತ್ತು ನಮ್ಮ ಜೊತೆ ಅಶೋಕ್ ರೈ ಅವರು ಗೌರವಾಧ್ಯಕ್ಷರಾಗಿ ನಮ್ಮ ಮಾನ್ಯ ಶಾಸಕರು ಅವರು ನಮ್ಮ ಜೊತೆಗಿರ್ತಾರೆ. ಅವರು ನನ್ನ ಹತ್ರ ಎಲ್ಲ ಮಾತಾಡಿದ್ದಾರೆ. ಈಗ ನೀವು ಏನು ಕರೆದ್ರು ನಾನು ಬರ್ತೇನೆ, ಇನ್ನು ಬ್ರಹ್ಮಕಲಶದ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವ, ಏನು ಅನುಕೂಲವಾಗಬೇಕು ಅದೆಲ್ಲ ಮಾಡುವ ಅಂತ. ನಮ್ಮ ಮುಂದಿನ ಯೋಜನೆಯಲ್ಲಿ ನಾವು ಒಂದು ಮಹಾದ್ವಾರ ಬೆಲ್ಲಾರೆ ರಸ್ತೆಯಿಂದ ನಲಿಯಲು ರಸ್ತೆಗೆ ಈಗ ಹೊರಡುವಾಗ ಅಲ್ಲಿ ಒಂದು ಮಾಡುವ ಅಂತೇಳಿ ಒಂದು ಚಿಂತನೆ ಮಾಡಿಕೊಂಡಿದ್ದೇವೆ. ಆ ಮಹಾದ್ವಾರಕ್ಕೆ ಸುಮಾರು ಒಂದು 10 ಲಕ್ಷದ ಅಂದಾಜು ಎಸ್ಟಿಮೇಟ್ ಮಾಡಿಕೊಂಡಿದ್ದೇವೆ. ಅದನ್ನು ಎಷ್ಟು ಕಡಿಮೆ ಆಗ್ತದೋ ಅಷ್ಟು ಕಡಿಮೆಯಲ್ಲಿ ಮಾಡಬೇಕು ಅಂತೇಳಿ ಒಂದು ನಮ್ಮ ಉತ್ಸಾಹವನ್ನು ಅದಕ್ಕೆ ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಮಹಾ ಅನ್ನ ಸಂತರ್ಪಣೆ ಅಂತೇಳಿ 1 ಲಕ್ಷ ರೂಪಾಯಿ, ಅನ್ನ ಸಂತರ್ಪಣೆ ಅಂತೇಳಿ 50,000 ರೂಪಾಯಿ, ಹಾಗೆಯೇ ಒಂದು ಹೊತ್ತಿನ ಅನ್ನ ಸಂತರ್ಪಣೆ ಅಂತೇಳಿ 25,000 ರೂಪಾಯಿಯ ಮೊತ್ತವನ್ನು ಈಗ ನಾವು ಮಾಡ್ತಾ ಇದ್ದೇವೆ. ಅಂದರೆ ನಾವು ಇಷ್ಟು ಸಮಯದಲ್ಲಿ ನಾವು ಹಣ ಸಂಗ್ರಹಣೆ ಮಾಡಲಿಲ್ಲ ಯಾವುದಕ್ಕೂ. ಈಗ ಎಂತ ಅಂತ ಹೇಳಿದರೆ, ನಮ್ಮ ಭಾರಿ ಆತ್ಮೀಯರಾದ ಉಜ್ವಲ್ ಪ್ರಭು ಅವರು, ನನ್ನ ಪಾರ್ಟ್ನರ್ ಆಗಿದ್ದವರು, ಅವರು ನಮ್ಮ ತಾಮ್ರದ ಹೊದಿಕೆಯ 5 ಲಕ್ಷ ರೂಪಾಯಿಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ.
ಅಂದರೆ ತಾಮ್ರದ ಹೊದಿಕೆಗೆ ಸುಮಾರು 10-12 ಲಕ್ಷ ರೂಪಾಯಿ ಖರ್ಚಾಗ್ತದೆ, ಇತರ ಖರ್ಚುಗಳೇ ಉಂಟು. ಆದರೂ ಅದನ್ನು 5 ಲಕ್ಷ ನಾನು ಭರಿಸ್ತೇನೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ವಸಂತ ಮಂಟಪಕ್ಕೆ ಸುಮಾರು 10-12 ಲಕ್ಷ ಖರ್ಚಾಗ್ತದೆ, ಆಗ್ತಾ ಉಂಟು, ಆಗಿದೆ, ಆಲ್ಮೋಸ್ಟ್ ಮುಗಿದಿದೆ. ಅದರಲ್ಲಿ 4 ಲಕ್ಷ ರೂಪಾಯಿಯನ್ನು ಬಾಲಕೃಷ್ಣಗೌಡ ಮತ್ತು ಹರೀಶ್ ಅಜಯನಗರ ಅವರು ಒಪ್ಪಿಕೊಂಡಿದ್ದಾರೆ. ಅವರು ಮತ್ತೆ ಒಂದು ನಾಟಕ ನಮ್ಮ ಲೆಕ್ಕದಲ್ಲಿ ಆಗಬೇಕು, ಶಿವದೂತ ಗುಳಿಗೆ ಅಂತೇಳಿ ಅದನ್ನು ಒಪ್ಪಿಕೊಂಡಿದ್ದಾರೆ. ಸುಮಾರು 75,000 ರೂಪಾಯಿ ಅವರಿಗೆ ಕೊಡಬೇಕಾಗ್ತದೆ. ನಾಡ್ದು ಷಷ್ಠಿಯಂದು ನಮ್ಮ ಪ್ರವೀಣ್ ಕುಮಾರ್ ರೈ ನಲೀಲು ಇವರು ಅವರ ಮನಸ್ಸಿನಲ್ಲಿ ಭಾರಿ ಹಿಂದೆಯಿಂದಲೂ ಹೇಳ್ತಾ ಇದ್ದರು, ಸಂತೋಷ್ ನಮಗೆ ಒಂದು ದೇವಿ ಮಹಾತ್ಮೆ ಆಟ ಇಲ್ಲಿ ಬರಬೇಕಂತ. ನನ್ನ ಚಿಂತನೆಗಿತ್ತು, ಯಾಕೆಂತ ಹೇಳಿದರೆ ನಾವು ಕಳೆದ ಬ್ರಹ್ಮಕಲಶಕ್ಕೆ ಮೊದಲು ನಾವು ಕಟೀಲದ ಅಪ್ಪೆನೆ ಅವರನ್ನು ನಾವು ಇಲ್ಲಿ ಅವರನ್ನು ನಾವು ಬರಮಾಡಿಕೊಂಡಿದ್ದೆವು. ಇಲ್ಲಿ ಕಟೀಲ್ನ ಆಟ ಆಗಿದೆ, ಯಕ್ಷಗಾನ ಆಟ ಆಗಿದೆ. ತದನಂತರ ನಮಗೆ ಬ್ರಹ್ಮಕಲಶದ ಸಮಯದಲ್ಲಿ ಕೂಡ ಆಗ ದೇವಸ್ಥಾನದಲ್ಲಿ ಹಣ ಕೊಡುವಂಥ ಒಂದು ಇದಿತ್ತು ಕಾರ್ಯಕ್ರಮ ಎಲ್ಲ ದೇವಸ್ಥಾನದಲ್ಲಿ. ಆಗ ಕಟೀಲ್ ದೇವಸ್ಥಾನಕ್ಕೆ ನಾವು ಅರ್ಜಿ ಹಾಕಿರುವಾಗ ಕೇವಲ 2 ದೇವಸ್ಥಾನದವರಿಗೆ ಮಾತ್ರ 1.5 ಲಕ್ಷ ರೂಪಾಯಿ ಸಿಕ್ಕಿದೆ. ಮತ್ತು ಎಲ್ಲ ದೇವಸ್ಥಾನದವರಿಗೆ 25,000ದಿಂದ ಕೆಳಗಿದ್ದು. ಅದರಲ್ಲಿ ಒಂದು ದೇವಸ್ಥಾನ ನಲೀಲು ಸುಬ್ರಹ್ಮಣ್ಯ ದೇವಸ್ಥಾನ, ಯಾಕೆಂದರೆ ಆ ಸಮಯದಲ್ಲಿ 1 ಲಕ್ಷ ನಿಜವಾಗಿ ಅದು 1.5 ಲಕ್ಷ ಭಾರಿ ದೊಡ್ಡ ಮೊತ್ತ. ಆ ಸಮಯದಲ್ಲಿ ಕಟೀಲ್ನ ಆ ದೇವರು ಬರುವಾಗ ನೆಟ್ಟಾರಿಂದ ಬಂದ ರಸ್ತೆ ಹೀಗೆ ಅಲ್ಲಿ ಒಂದು ಬೆಂಡಾಗಿ ಝಡ್ಡಾಗಿ ಬಂದಿರಲಿಲ್ಲ, ಡೈರೆಕ್ಟ್ ಬಂದು ಇಳ್ದಿತ್ತು. ಬಂದದ್ದು ಲಾರಿ ಸೀದಾ ಬಂದು ಇಲ್ಲಿ ಬಂದದ್ದು, ಅಂದರೆ ಏನು ಆಗಲಿಲ್ಲ. ಮತ್ತು ಇಲ್ಲಿಂದ ಮತ್ತೆ ದೇವರು ಹೋಗುವಾಗ ಭಾರಿ ಕಷ್ಟ ಬಂದು ಹೋದ ಸಂದರ್ಭ. ಆ ಸಮಯದಲ್ಲಿ ಆ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ಆ ಸಮಯದಲ್ಲಿ DV ಸದಾನಂದ ಗೌಡರು 1 ಲಕ್ಷ ರೂಪಾಯಿ ಕೊಟ್ಟಿದ್ದರು. ಅವರು ಈ ಬ್ರಹ್ಮಕಲಶೋತ್ಸವದಲ್ಲಿ ಕೈ ಚಾಚಿದ್ರು. ಹಾಗೆ ಸಹಜ ರಾಧೇಶ್ ನಾಲ್ವರು ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು, ಅವರು 50,000 ಕೊಟ್ಟಿದ್ದರು. ಆ 50,000 ನಾವು ಪಾಲ್ತಾಡಿ ರಸ್ತೆಗೆ ಅಂತ ಉಪಯೋಗಿಸಿಕೊಂಡಿದ್ದೆವು. ಹಾಗೆ ಶಿವಪ್ಪ ಪೂಜಾರಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಇದ್ದರು, ಅವರು 50,000 ಕೊಟ್ಟಿದ್ದಾರೆ. ನಮ್ಮ ದತ್ತಿ ಇಲಾಖೆಯಿಂದ ಒಂದು 50,000 ರೂಪಾಯಿ ನಮಗೆ ಸಿಕ್ಕಿದೆ. ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನಮಗೆ ದುಡ್ಡು ಸಿಕ್ಕಿದೆ. ಆಗ ನಮಗೆ ರವೀಂದ್ರನಾಥ್ ರೈ ಅವರು ಅಲ್ಲಿ ಅಧ್ಯಕ್ಷರಾಗಿದ್ದರು. ಅವರು ನಮ್ಮ ಅಪ್ಲಿಕೇಶನನ್ನು ನೋಡಿ ಯಾವಾಗಲೂ ದೇವಸ್ಥಾನಕ್ಕೆ ಒಂದು ಅಪ್ಲಿಕೇಶನ್ ಕೊಡುವಾಗ ಹೀಗೆ ಕೊಡಬೇಕಂತೇಳಿ ಅವರು ಅಷ್ಟು ನಮ್ಮನ್ನು ಹೊಗಳಿದ್ದಾರೆ. ಹಾಗೆ ಧರ್ಮಸ್ಥಳದಿಂದ ನಮಗೆ ಹಣ ಬಂದಿದೆ. ಧರ್ಮಸ್ಥಳದಲ್ಲಿ ಕೂಡ ವೀರೇಂದ್ರ ಹೆಗ್ಡರು ನನ್ನನ್ನು 20 ನಿಮಿಷ ಈ ದೇವಸ್ಥಾನ ಹೇಗೆ ನಿರ್ಮಿಸಿದ್ದೀರಿ ಅಂತೇಳಿ ನನ್ನ ಪ್ರಶ್ನೆ ಕೇಳಿದರು ಅವರು. ನಾನು 20 ನಿಮಿಷ ಅವರ ಎದುರು ನಿಂತು ಈ ದೇವಸ್ಥಾನ ಹೇಗೆ ನಿರ್ಮಿಸಿದೆ ಅಂತೇಳಿ ಫೋಟೋ ಸಮೇತ ವಿವರಿಸಿದ್ದೇನೆ. ಯಾಕೆಂತ ಹೇಳಿದರೆ ನಮ್ಮ ಕ್ಷೇತ್ರ ಅದು ಶಾಶ್ವತವಾಗಿ ಅಲ್ಲಿ ಇರುವಂಥ ಒಂದು ದೇವರು. ಅಲ್ಲಿ ನಾವು ಹುತ್ತಕ್ಕೆ ಪೂಜೆ ಮಾಡ್ತೇವೆ. ಈ ರೀತಿಯ ಹುತ್ತಕ್ಕೆ ಪೂಜೆ ಮಾಡುವ ಕ್ಷೇತ್ರಗಳು ಕೆಲವೇ ಕಡೆ ಇರುವುದು. ಆದರೆ ಅದನ್ನು ನಿರ್ಮಿಸುವುದು ಹೇಗೆ ಅಂತ ಆಗ ನಾವು ಹೇಳಿದೆವು, ದೇವರಿಗೆ ನಾವು ಒಂದು ಪಂಜರ ಮಾಡಿದ್ದೇವೆ. ಅಂದರೆ ಅದು ನಮ್ಮ ಈ ಕಿರಲ್ಬೋಗಿ ಹಲಗೆಯಲ್ಲಿ ಮಾಡಿದ್ದು. ನನಗೆ ತಂತ್ರಿಯವರು ಸಲಹೆ ಕೊಟ್ಟಿದ್ದರು, ಅದು ಪ್ಲೈವುಡ್ಡಿನಲ್ಲಿ ಪಂಜರ ಮಾಡಿದರೆ ಸಾಕು ಅಂತ. ಆದರೆ ನನ್ನ ಮನಸ್ಸನ್ನು ದೇವರು ಬಿಡಲಿಲ್ಲ, ಅವರು ಅದರಲ್ಲಿ ಮಾಡಿಸಿದರು. ಕೊನೆ ಹಂತದಲ್ಲಿ ನಮಗೆ ಆ ಕಲ್ಲಿನ ಗೋಡೆ ಮೇಲೆ ಬಂದು ಮೇಲೆ ಕರ್ಣಮುಚ್ಚಿಗೆ ಮಾಡುವ ಸಂದರ್ಭದಲ್ಲಿ ನಮಗೆ ಆ ಒಂದು ಕಿರಲ್ಬೋಗಿ ಹಲಗೆಯಲ್ಲಿ ಮಾಡಿದ ಪಂಜರದಿಂದಾಗಿ ಪಂಜರದ ಮೇಲೆ ನಿಂತು ಆ ಕೆಲಸ ಮಾಡುವಂಥ ಸಂದರ್ಭ ಬಂತು. ಆಗ ಅದು ನಮಗೆ ಅಷ್ಟು ಉಪಯೋಗ ಬಂದಂಥ ಅದೆಲ್ಲ ದೇವರು ನಡೆಸಿಕೊಟ್ಟಿದ್ದಾರೆ. ಇಲ್ಲಿ ಏನು ಆಗಬೇಕಂತೇಳಿ ಅವರೇ ನಿರ್ಧಾರ ಮಾಡಿಕೊಂಡಿರ್ತಾರೆ. ಇಲ್ಲಿ ಏನು ನಡಿಬೇಕು, ಯಾರ್ಯಾರಿಂದ ಯಾವ ಕೆಲಸ ಆಗಬೇಕು ಎಲ್ಲ ಆ ಸುಬ್ರಹ್ಮಣ್ಯ ದೇವರು ನಿರ್ಧರಿಸಿರ್ತಾರೆ. ನಾವೆಲ್ಲ ಬರೀ ಒಂದು ಆಟದ ಗೊಂಬೆಗಳು, ನಾವೆಲ್ಲ ಕೆಲಸ ಮಾಡ್ತೇವೆ ಹೊರತು ನಮ್ಮಿಂದ ಏನು ಆಗುವುದು ಅಂತ ನಾನು ನೆನೆಸಿರುವುದಿಲ್ಲ. ಎಲ್ಲ ಅವರು ನಮ್ಮ ಹತ್ರ ನಡೆಸ್ತಾರೆ. ತಮ್ಮೆಲ್ಲರ ಒಂದು ಆ ಸಹಕಾರ ನಾನು ಅವತ್ತಿಂದ ಇವತ್ತಿನವರೆಗಿದ್ದು ಯಾವತ್ತೂ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ಷೇತ್ರದ ಒಂದು ಆಡಳಿತ ನಡೆಸಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಯಾವುದೇ ದೇವಸ್ಥಾನ ಆಗಲಿ, ಯಾವುದೇ ಕ್ಷೇತ್ರ ಆಗಲಿ, ದೈವಸ್ಥಾನ ಆಗಿರಲಿ, ಒಂದು ಭಜನಾ ಮಂದಿರ ಆಗಿರಲಿ, ಒಂದು ಸ್ವಂತ ಮನೆಯನ್ನು ನಡೆಸಲಿಕ್ಕೆ ನಾವು ಎಷ್ಟು ಹೋರಾಟ ಮಾಡ್ತೇವೆ. ಹಾಗಾದರೆ ಒಂದು ಸಾರ್ವಜನಿಕವಾದ ಒಂದು ಕ್ಷೇತ್ರಗಳನ್ನು ನಡೆಸಬೇಕಾದ್ರೆ ಒಂದು ಸಂಘ ಸಂಸ್ಥೆ ನಡೆಯೋದು ಎಷ್ಟು ಕಷ್ಟ ಇರ್ತದೆ. ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಬೇರೆ ಬೇರೆ ಮನೋಭಾವದವರಿಸಿಕೊಂಡು ಬೇರೆ ಬೇರೆ ಜನಗಳನ್ನು ಬೇರೆ ಬೇರೆ ನಂಬುಗೆಯವರು ಇರ್ತಾರೆ. ಅದನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಪಣ ತೊಟ್ಟಿದ್ದೇವೆ. ಇದನ್ನೆಲ್ಲ ನಾವು ಈಗಾಗಲೇ ಮಾಡಿ ಮುಗಿಸ್ತಾ ಬಂದಿದ್ದೇವೆ. ಈಗ ಬ್ರಹ್ಮಕಲಶಕ್ಕೆ ಆಗಿ ನಾವು ಎಲ್ಲರೂ ಹೊರಟಿದ್ದೇವೆ. ನಿಜವಾಗಿಯೂ ನಿಮಗೆ ಹೇಗೆ ಕಾರ್ಯಕ್ರಮ ಆಗ್ತದೆ ಅಂತೇಳಿ ನಾನು ಒಂದು ಸಂಕ್ಷಿಪ್ತವಾಗಿ ಸಣ್ಣ ಮಟ್ಟಿಗೆ ತಿಳಿಸಿದ್ದೇನೆ. ನಾವು ಇಲ್ಲಿ ಇನ್ನು ಬ್ರಹ್ಮಕಲಶಕ್ಕೆ ನಾವು ಎಲ್ಲ ದಿವಸ ಊಟ, ಕಾಫಿ, ತಿಂಡಿ ಇಲ್ಲಿ ಎಲ್ಲವೂ ನಮ್ಮ ಸುಸೂತ್ರವಾಗಿ ನಡಿಬೇಕು. ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಬೇಕು. ಬಂದವರಿಗೆ ಊಟ ಬಡಿಸಬೇಕು, ನಾವು ಊಟ ಮಾಡಬೇಕು, ನಾವು ಇಲ್ಲಿ ಸಂತೋಷದಲ್ಲಿ ಇರಬೇಕು. ಇಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವು ಯಶಸ್ವಿ ಆಗಬೇಕಾದ್ರೆ ನಾವೆಲ್ಲ ಬಂದು ಸೇರಬೇಕು.
ನಾವು ಸಮಯಕ್ಕೆ ಸರಿಯಾಗಿ ಬಂದರೆ ಸಾಕಾಗೋದಿಲ್ಲ. ಸ್ವಲ್ಪ ಮೊದಲೇ ಬಂದು ಈ ಕ್ಷೇತ್ರದಲ್ಲಿ ಸೇರಿಕೊಳ್ಬೇಕು. ಯಾರೂ ಊರಿನಲ್ಲಿ ನೀವು ಅಡಿಗೆ ಮಾಡಬೇಕಂತ ನಾನು ಹೇಳುವುದಿಲ್ಲ. ಎಲ್ಲರೂ ಕ್ಷೇತ್ರಕ್ಕೆ ಬನ್ನಿ, ಎಲ್ಲರೂ ನಾವು ಒಟ್ಟಿಗೆ ಕೂತು ಕಾಫಿ ಕುಡಿಯುವ, ಎಲ್ಲರೂ ಒಟ್ಟಿಗೆ ಕೂತು ಮಧ್ಯಾಹ್ನ ಊಟ ಮಾಡುವ, ಸಂಜೆ ಕಾಫಿ ಕುಡಿಯುವ, ರಾತ್ರಿ ಊಟ ಮಾಡುವ, ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಧಾರ್ಮಿಕ ಸಭಾ ಕಾರ್ಯಕ್ರಮ ಇರಲಿ, ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಸೇರಿ ಇದು ಒಂದು ನಮ್ಮ ಪ್ರವೀಣ್ ಚೆನ್ನವರ ಅವರೊಂದು ಲೋಗೋ ಹಾಕಿದ್ದಾರೆ, ಇದು ಬ್ರಹ್ಮ ಕಲಶೋತ್ಸವ ಸಂಭ್ರಮ ಅಂತ. ಅದನ್ನು ನೋಡಿ ನನಗೆ ನಿಜವಾಗಿ ಖುಷಿಯಾಯಿತು. ಅವರಿಗೆ ಆ ದೇವರು ಪ್ರೇರಣೆ ಕೊಟ್ಟರಲ್ಲ ಅಂತ. ಯಾಕೆಂತೇಳಿದರೆ ಇದು ಬ್ರಹ್ಮಕಲಶ ನಾವು ಕಷ್ಟದಲ್ಲಿ ಮಾಡುವುದು, ನಮಗಿದು ಇಷ್ಟು ಒಂದು ಆಗಲಿಯಪ್ಪ 5 ದಿವಸ, ಹೇಗಾದರೂ ಹೋಗಲಿಯಪ್ಪ 7 ದಿವಸ, ಹೇಗಾದರೂ ಮಾಡುವಪ್ಪ ಒಮ್ಮೆ ಮುಗಿಲಿಯಪ್ಪ, ಅದು ಇರಬಾರ್ದು ನಮ್ಮ ಮನಸ್ಸಿನಲ್ಲಿ. ಇದು ಸಂಭ್ರಮ. ನಮಗೆ ಇಂಥ ಅವಕಾಶ 20 ವರ್ಷ ಕಳೆದು ಸಿಕ್ಕಿದೆ ನೋಡಿ. ನಿಜವಾಗಿ 12 ವರ್ಷ ಕಳೆದು ಸಿಗಬೇಕಿತ್ತು. ಯಾಕೆಂತೇಳಿದರೆ 12 ವರ್ಷ ಕಳೆದು ಮಾಡುವಂಥ ಶಕ್ತಿ ನಮ್ಮ ಹತ್ರ ಇರಲಿಲ್ಲ. ನನ್ನ ಮನಸ್ಸಿನಲ್ಲಿ ನಮ್ಮ ಎಲ್ಲ ಸಮಿತಿ ಸದಸ್ಯರಾಗಲಿ, ನಮ್ಮ ಕಮಿಟಿಯವರಾಗಲಿ, ನನ್ನ ಹಿರಿಯರಾಗಲಿ ಎಲ್ಲರ ಒಂದು ಆಸೆ ಇತ್ತು, ಈ ಕ್ಷೇತ್ರ ಬೆಳಗಬೇಕಾದ್ರೆ ಈ ಕ್ಷೇತ್ರದಲ್ಲಿ ಆಗುವಂಥ ಕೆಲಸಗಳೆಲ್ಲ ಆಗಬೇಕಂತ. ಹಾಗೆ ನಮ್ಮ ಹಿರಿಯವರ ಒಂದು ಆಶೀರ್ವಾದ, ಈ ದೇವರ ಒಂದು ಅನುಗ್ರಹ, ಹಾಗೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಅಪೇಕ್ಷೆ, ನಿಮ್ಮೆಲ್ಲರ ಒಂದು ದೇವರ ಒಂದು ಹೇಗೆ ನಡಿಬೇಕು ಅಂತ ನಿಮ್ಮೆಲ್ಲ ಆಸೆ ಹೇಗಿತ್ತು ಹಾಗೆ ಈ ದೇವಸ್ಥಾನ ಅಭಿವೃದ್ಧಿ ಆಗಬೇಕು. ಪ್ರಥಮವಾಗಿ ಈ ದೇವಸ್ಥಾನಕ್ಕೆ ರಸ್ತೆ ಅಗಲ ಆಗಬೇಕು. ಇನ್ನೂ ರಸ್ತೆ ಅಗಲ ಆಗ್ತದೆ. ಈಗ ಅರುಣನ ಮನೆ ಹತ್ತಿರ ಅಗಲ ಆಗಲಿಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಮಾಡಲಿಕ್ಕೆ. ಹಾಗೆ ಇನ್ನೂ ಕೂಡ ನಾವು ಎಲ್ಲ ಅರುಣನ ಮನೆ ಎದುರು ಕೂಡ ಅಗಲ ಮಾಡ್ತೇವೆ. ಈ ಮಳೆಯ ಸಮಸ್ಯೆಯಿಂದಾಗಿ ನಮಗೆ ಕೆಲಸ ಮಾಡಲಿಕ್ಕೆ ನಿಜವಾಗಿಯೂ ಕಷ್ಟ ಆಗ್ತಾ ಉಂಟು. ಆಗಾಗ ನಾವು ಕೆಲಸ ಮಾಡಬೇಕು. ಮಳೆ ನಮಗೆ ಉಪದ್ರ ಮಾಡ್ತಾ ಇರ್ತದೆ. ಮತ್ತು ಸ್ವಲ್ಪ ದೂರದಿಂದ ಬರಬೇಕು. ನಮಗೆ ಶಕುಂತಲ ಶೆಟ್ಟರು MLA ಇರುವಾಗ, ಅವರು BJPಯಲ್ಲಿ MLA ಇರುವಾಗಲೂ, ಕಾಂಗ್ರೆಸ್ನಲ್ಲಿ ಇರುವಾಗಲೂ ತುಂಬ ನಮಗೆ ಸಹಾಯ ಮಾಡಿದ್ದಾರೆ. ದೊಡ್ಡ ಮೊತ್ತದ ಸಹಾಯ ಮಾಡಿದವರು ಶಕುಂತಲ ಶೆಟ್ಟರು. ಅವರನ್ನು ಯಾವಾಗಲೂ ಮರೀಲಿಕ್ಕಿಲ್ಲ. ನಾಡ್ದು ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ಅವರನ್ನು ಕರೀಲಿಕ್ಕೆ ಉಂಟು ನಾವು. ಹಾಗೆ ನಮ್ಮ ಸುನೀಲ್ ರೈ ಪಂಚಾಯತ್ ಮೆಂಬರ್ ಆಗಿರುವಾಗಲೂ ಸಹಾಯ ಮಾಡಿದ್ದಾರೆ. ಹಾಗೆ ಬೇಬಿ ಅವರು ಪಂಚಾಯತ್ ಮೆಂಬರ್ ಆಗಿದ್ದರು. ಇಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರೂ ಸಹಾಯ ಮಾಡಿದ್ದಾರೆ. ಹಾಗೆ ನಮಗೆ ಎಲ್ಲ ಪಕ್ಷದವರು, ನಾವು ಯಾವುದೇ ಪಕ್ಷಕ್ಕೆ ಅಂತೇಳಿ ಸೀಮಿತವಾಗಿಲ್ಲ, ಎಲ್ಲ ಪಕ್ಷದವರ ಜೊತೆಯೂ ನಾವು ಒಳ್ಳೆಯದಾಗಿ ಬೆರೆತು ಈ ಕ್ಷೇತ್ರದ ಕೆಲಸ ಮಾಡಬೇಕಂತ ಆಸೆ ಪಟ್ಟವರು ನಾವು. ತಾವು ಎಲ್ಲರೂ ಬರಬೇಕು. ಎಲ್ಲ ಬಂದು ಆ ಒಂದು 7 ದಿವಸ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ನಾವೆಲ್ಲ ಇಲ್ಲೇ ಇರಬೇಕು. ನಾವೆಲ್ಲ ಒಟ್ಟಿಗೆ ಇರುವ, ಈ ಒಟ್ಟಿಗೆ ಇದ್ದು ಈ ಎಲ್ಲ ಕಾರ್ಯಕ್ರಮವನ್ನು ನಾವು ನಿಭಾಯಿಸುವ. ನಮ್ಮ ಈಗ ಕರಡು ಸಮಿತಿ ಮಾಡಿದ್ದೇವೆ. ಇನ್ನೂ ನೀವು ಸ್ವಲ್ಪ ಸಮಿತಿಗೆ ಸೇರಿಕೊಳ್ಳಿ. ಯಾರ್ದಾದರೂ ಅದರಲ್ಲಿ ಹೆಸರು ಬಾಕಿ ಇರ್ಬೋದು. ನಂಬರ್ ಕೊಡಿ, ಫೋನ್ ನಂಬರ್ ಕೊಡಿ, ನಿಮ್ಮ ಹೆಸರು ಬರೆಸಿ. ನಿಮ್ಮ ಯಾವುದಕ್ಕೆ ನಿಮಗೆ ಉತ್ಸಾಹ ಉಂಟಂತೇಳಿ ನಾವು ಅದಕ್ಕೆ ಬೇಕಾದರೆ ಸೇರಿಸಿಕೊಳ್ತೇವೆ. ನಮ್ಮದೇನು ಅದರಲ್ಲಿ ಅಭ್ಯಂತರ ಇಲ್ಲ. ನಾವು ಈಗ ಪ್ರವೀಣ್ ಇದ್ದಾರೆ ನಮ್ಮ ನಡುಗುಟ್ಟೆಲಿನವರು. 2004ರಲ್ಲಿ ಸಣ್ಣ ಹುಡುಗ, ಅವನಿಗೆ ಶಾಲೆ ಹಾಕುವಾಗ ಹುಡುಗ ಇವ ಓಡ್ತಾ ಇದ್ದ ಆಚೆ ಈಚೆ. ಹಾಗೆ ಅವನನ್ನು ಜೋರು ಮಾಡಿಕೊಂಡು ನಾನು ಶಾಲೆ ಹಾಕೋದು ಅವನಿಗೆ, ನೀನು ಓಡಬೇಡ ಅಂತ. ಈಗ ದೊಡ್ಡದಾಗಿ ಬೆಳೆದಿದ್ದಾನೆ. ಈಗ ಒಂದು ಬ್ರಹ್ಮಕಲಶ ನಡೆಸುವಂಥ ಶಕ್ತಿ ಅವನ ಹತ್ರ ಉಂಟು. ಅವನು ಪಾಲ್ತಾಡಿ ಉಲ್ಲಾಕ್ಲು ಕ್ಷೇತ್ರದಲ್ಲಿ ದೊಡ್ಡ ಮೊತ್ತ ಸಂಗ್ರಹ ಮಾಡಿದಂಥ ಒಂದು ಪ್ರವೀಣ್. ಈಗಲೂ ಅವನ ಉತ್ಸಾಹ. ಅದಕ್ಕೆ ಅವನಿಗೆ ಸಹಾಯಕ್ಕಾಗಿ ಪ್ರವೀಣ್ ಚೆನ್ನವರ ಬಂದಿದ್ದಾರೆ. ಹಾಗೆ ನಮ್ಮ ಇಲ್ಲಿ 20 ವರ್ಷ ಮೊದಲು ಸೇವೆ ಮಾಡಿದವರು ತುಂಬ ಜನ ಇದ್ದಾರೆ. ನಮ್ಮ ಸರೋಜಿನಿ ಅಕ್ಕ ಇವತ್ತು ಬರಲಿಲ್ಲ, ಅವರು ಕೂಡ ತುಂಬ ಕೆಲಸ ಮಾಡಿದವರು. ಎಲ್ಲರನ್ನು ನನಗೆ ಇಲ್ಲಿ ಹೆಸರು ಕದ್ದು ಹೇಳಲಿಕ್ಕಾಗೋದಿಲ್ಲ. ಆದರೂ ಕೆಲವರನ್ನು ನೆನಪಿಸ್ತಾ ಇದ್ದೇನೆ. ಇನ್ನೂ ಕೂಡ ನನಗೆ ನೆನಪು ಬರ್ತದೆ. ಆದರೆ ಎಲ್ಲರ ಹೆಸರು ನನಗೆ ಗೊತ್ತುಂಟು, ಯಾರ್ಯಾರು ಬಂದಿದ್ದಾರೆ, ಹೇಗೆ ಕೆಲಸ ಮಾಡಿದ್ದಾರೆ. ಕೆಳಗಿನ ಪಾಲ್ತಾಡಿ ಅವರು, ಮೇಲಿನ ಪಾಲ್ತಾಡಿನವರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಇಲ್ಲಿ ಜೊತೆಯಾಗಿದ್ದು ಮಾಡಿದ ಅಂಥ ಒಂದು ಆ ಒಂದು ನೆನಪು ಇನ್ನೊಮ್ಮೆ ನಮಗೆ ಮರುಕಳಿಸಬೇಕು. ಆ ನೆನಪು ಇನ್ನೊಮ್ಮೆ ನಾವು ಇಲ್ಲಿ ಅದನ್ನು ಮಾಡಿ ಅದನ್ನು ಮರುಕಳಿಸಿ ನಾವು ಮುಂದೆ ಕೊಂಡೋಗಬೇಕು. ಈ ಕ್ಷೇತ್ರ ಬ್ರಹ್ಮಕಲಶದಲ್ಲಿ ಹೊರಗಿನ ಮಾತ್ರ ಅಲ್ಲ, ಇನ್ನು ಮುಂದೆ ಈ ಕ್ಷೇತ್ರ ಹೀಗೆ ನಡಿಬೇಕು ಅಂತ ನಮ್ಮ ಆಸೆ. ನಾನು ಗೌರವಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಅಲ್ಲಿಯೂ ಕೂಡ ಸತತ ನಾವು ಎಲ್ಲ ಕೆಲಸ ಮಾಡಿದವರೇ. ಹಾಗೆಯೇ ಪಾಲ್ತಾಡು ವಿಷ್ಣುಮೂರ್ತಿ ದೈವಸ್ಥಾನದ ಅಧ್ಯಕ್ಷನಾಗಿ ಕೆಲಸ ಮಾಡುವಾಗಲೂ ನವೀನ್ ರೈ ನಡುಮನೆ ಅವರೊಟ್ಟಿಗೆ, ನಡುಮನೆ ನವೀನ್ ರೈ ಅಂತ ಹೇಳಿದರೆ ಸ್ವಲ್ಪ ಜೋರ್ನ ಜನ. ಅಂದರೆ ಅದು ದೈವಸ್ಥಾನ ನಡೆಸುವುದಷ್ಟು ಸುಲಭದ ಕೆಲಸ ಅಲ್ಲ. ಅದು ಅಂದರೆ ಕೇರಳದವರು ಬರೋದು, ಅದು ಅಷ್ಟು ಕಷ್ಟ ಉಂಟು. ಅದು ನನಗೆ ಹೋಗಿ ಅಲ್ಲಿ ನಿಂತಾಗ ಗೊತ್ತಾಯಿತು, ಈ ನವೀನ ಯಾಕೆ ಇಷ್ಟು ಜೋರು ಅಂತ. ಅಂದರೆ ಅಲ್ಲಿ ಕಷ್ಟ ಉಂಟದು. ಆದರೂ ಅಂಥ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಅದನ್ನು ಕೂಡ ಯಶಸ್ವಿಯಾಗಿ 8 ತಿಂಗಳಲ್ಲಿ ಮುಗಿಸಿ ಏನು ಕೊರತೆ ಇತ್ತೋ ಅದನ್ನು ನಾವು ಸಂಪೂರ್ಣಗೊಳಿಸಿದ್ದೇವೆ. ಹಾಗೆ ಇದೆಲ್ಲ ಆಗದೆ
ವಿಷ್ಣುಮೂರ್ತಿ ದೇವಸ್ಥಾನದ್ದು ಬಾಕಿ ಇತ್ತು, ಮಣಿಕರದ್ದು ಅದಾಗಬೇಕಿತ್ತು. ಅದಕ್ಕೂ ಹೋಗ್ತಾ ಇದ್ದೆ ಮೀಟಿಂಗಿಗೆ, ಎಲ್ಲ ಮೀಟಿಂಗ್ ಹೋಗ್ತಿದ್ದೆ. ಕೊನೆಗೆ ಬ್ರಹ್ಮಕಲಶೋತ್ಸವದ ದಿನಾಂಕ ನಿಗದಿ ಮಾಡುವಾಗಲೂ ನಾನೇ ಉತ್ಸವ ತೋರಿಸ್ತಾ ಇದ್ದೆ, ವಿಲಾಸನ ಅಂತ ಮಾಡೋ ಬೇಗ ಮಾಡುವ. ಯಾಕೆಂತ ಹೇಳಿದರೆ ಅದೆಲ್ಲ ಮುಗಿಯದೆ ನಲ್ಲಿನಲ್ಲಿ ಇನ್ನೊಮ್ಮೆ ಎರಡನೇ ಬ್ರಹ್ಮಕಲಶ ಆಗೋದು ಬೇಡ ಅಂತ ಒಂದು ದೇವರಿಗೆ ಇತ್ತ ಏನೋ. ನನಗೂ ಒಂದು ಅದೇ ರೀತಿ ಮನಸ್ಸಿತ್ತು, ಎಲ್ಲ ಮುಗೀಲಿ ಒಮ್ಮೆ, ಅದು ಮುಗ್ದ ಮೇಲೆ ಮಾಡುವ, ಆರಾಮದಲ್ಲಿ ಮಾಡುವ, ಯಾಕೆ ಗಡಿಬಿಡಿ ಅಂತ. ಅಲ್ಲ ಅನ್ನೆರುಳ್ಳೇರು ಹೆಂಗಲ್ಲ ಕೊಂಜಾಯ್ತೇರುಳ್ಳೇರು ಅಂಚ ಕೊಂಜಾಯ್ತೇರ್ನ ಹಿರಿಯರು ಬತ್ತೇರು ಆರ್ನ ಅಜ್ಜರ್ನ ಕಾಲು ಹೊಡೆದಿಂಚಿ ಯಾರಿಗೆ ಗೊತ್ತುಂಡು ಏತ ಕಾಲು ಹೊಡೆದಿಂಚಿ ನಲಿಯಲ್ಲಿ ದೇವಸ್ಥಾನ ಶನಿವಾರ ಪೂಜೆ ಮಾಡ್ತೊಂದಿತ್ತನ ಅಂಚ. ಅವರು ಕೂಡ ಇವತ್ತು ಬಂದಿದ್ದಾರೆ ನಮ್ಮ ಕ್ಷೇತ್ರ ನೋಡಬೇಕು. ತಡ ಮಾಡಿದರು, 20 ವರ್ಷ ಆಗಿ ಈಗ ಮಾಡಿದರು ಅಂತೇಳಿ ಏನು ಬೇಸರ ಇಲ್ಲ. ಅದರಲ್ಲಿ ನಮ್ಮ ಊರಿನಲ್ಲಿರುವ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಆಗಿ ಈಗ ಕೊನೆಗೆ ನಾವು 2ನೇ ಬ್ರಹ್ಮಕಲಶೋತ್ಸವದಲ್ಲಿದ್ದೇವೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಅಗತ್ಯ. ಇನ್ನು ನಾವು ಮಹಾಪೂಜೆ ಈಗ ನಡೀಲಿಕ್ಕೆ ಉಂಟು. ಮಹಾಪೂಜೆ ಆಗ್ತಾ ಇರುವಾಗಲೇ ಅಶೋಕ್ ರಾಯ್ ಕೂಡ ಅವರು ಬರ್ತಾರೆ, ನಮ್ಮೊಟ್ಟಿಗೆ ಸೇರಿಕೊಳ್ತಾರೆ. ನಾವು ಮಹಾಪೂಜೆ ನಾವು ಶುರು ಮಾಡುವ. ಮಹಾಪೂಜೆ ಆದ ಕೂಡಲೇ ನಿಮ್ಮ ಯಾವುದಾದ್ರೂ ಹೆಸರು ಅದರಲ್ಲಿ ಬಾಕಿ ಆಗಿರ್ಬೋದು, ಇಲ್ಲಿ ಸೇರಿಸಿಕೊಳ್ಳಿ, ಇಲ್ಲಿ ಬರೆದುಕೊಳ್ತಾರೆ. ನೀವು ಏನು ಅದರಲ್ಲಿ ಬೇಸರ ಮಾಡಬೇಡಿ. ಈಗ ಕರಡು ಮಾಡಿದ್ದು ನಾವು, ಇನ್ನೂ ಬೇಕಾದರೆ ಯಾವ್ಯಾವ ಸಮಿತಿಗೂ ಬೇಕಾದರೂ ನಾವು ಸೇರಿಸಿಕೊಳ್ಳುವ. ಅದರಲ್ಲಿ ಏನು ನೀವು ಯೋಚನೆ ಮಾಡೋದು ಬೇಡ. ಮತ್ತು ನಮ್ಮ ಹೊರೆಕಾಣಿಕೆಯನ್ನು ಚಂದ ಮಾಡಬೇಕು. ಅದ್ಭುತವಾಗಿ ಹೊರೆಕಾಣಿಕೆ ಪಾಲ್ತಾಡಿ ಉಳ್ಳಾಕಲ್ನ ಕ್ಷೇತ್ರದಿಂದ ಯಾಕೆ ಪ್ರಾರಂಭ ಮಾಡಿದ್ರೆ ಅಂತೇಳಿ ಅಲ್ಲಿಯ ಬ್ರಹ್ಮಕಲಶಕ್ಕೆ ಇಲ್ಲಿಂದ ಪ್ರಾರಂಭ ಮಾಡಿದ್ದೆವು. ಅದು ಅದ್ಭುತವಾಗಿ ನಡೆದು ಹೋಗಿದೆ. ಅದೇ ರೀತಿ ಈಗ ಅಲ್ಲಿಂದ ಇಲ್ಲಿಗೆ ಮಾಡುವಂತೇಳಿ ನಮ್ಮ ಪಾಲ್ತಾಡಿ ಗ್ರಾಮದವರ ಒತ್ತಾಯ. ನಮ್ಮ ಅಧ್ಯಕ್ಷರು ಇದ್ದಾರೆ ಸಂಜಯ್ ಅವರು ಕೂಡ ಹೇಳ್ತಾರೆ ಅಲ್ಲಿಂದ ಇಲ್ಲಿಗೆ ಬರಬೇಕು ಹಾಗೆ ಅಂತ ಒಂದು ಮಾಡಿದೆ. ಊರಿನ ಎಲ್ಲರೂ ಇಲ್ಲಿ ನಮಗೆ ಸಹಕಾರ ಕೊಡಬೇಕು. ಒಂದು ನಮ್ಮ ಹಸಿರು ಹೊರೆಕಾಣಿಕೆ ಕೂಡ ಚೆಂದ ಆಗಬೇಕು. ನಾವು ಹೋರ್ಡಿಂಗ್ ಮಾಡುವ ಕಾರ್ಯಕ್ರಮ ಇದ್ದೇವೆ. ಹೋರ್ಡಿಂಗ್ ಯಾರಾದರೂ ಹೆಸರಲ್ಲಿ ಹಾಕೋದಾದರೆ ನಮ್ಮಲ್ಲಿ ಹೆಸರು ಕೊಡ್ಬೋದು, ಫೋಟೋ ಕೊಡ್ಬೋದು. ಅದು ಸುಮಾರು ಒಂದು 2,500 ರೂಪಾಯಿಗೆ ಅಂದಾಜು 3,000 ಒಳಗೆ 10x10 ಹೋರ್ಡಿಂಗ್ಸ್ ನಾವು ಬ್ರಹ್ಮಕಲಶದವರೆಗೆ ಹಾಕಿರ್ತೇವೆ. ಮತ್ತು ದ್ವಾರ ಮಾಡ್ತೇವೆ, 4 ದ್ವಾರ ಮಾಡುವ ಅಂದಾಜಿದೆ. ಒಂದು ಬೆಳ್ಳಾರೆಯಲ್ಲಿ, ಒಂದು ಕುಂಬ್ರದಲ್ಲಿ, ಮತ್ತು ಮಧ್ಯೆ 2, ಮತ್ತು ಇಲ್ಲಿ ಒಂದು ಮಹಾದ್ವಾರ ಮಾಡುವ ಅಂತ ಇದ್ದೇವೆ. ಯಾರಾದರೂ ನಿಮಗೆ ಸಂಘ ಸಂಸ್ಥೆಯವರು ಅಥವಾ ಯಾರಾದರೂ ಇಂಡಿವಿಜುವಲ್ ಆಗಿ ಫ್ಯಾಮಿಲಿಯವರು ಹಾಕೋದಾದರೆ ನಮಗೆ ದ್ವಾರಕ್ಕೂ ಕೂಡ ನಾವು ದೇಣಿಗೆ ತಗೊಳ್ತೇವೆ. ಹಾಗೆ ಈ ಹೋರ್ಡಿಂಗ್ಸ್ ಹಾಕೋದಾದರೂ ಸುಮಾರು 100 ಹೋರ್ಡಿಂಗ್ಸ್ ಹಾಕುವಂತ ಇದ್ದೇವೆ ನಾವು ಪುತ್ತೂರು, ಸುಳ್ಯ ತಾಲೂಕು, ಕಡಬ ತಾಲೂಕಿನಲ್ಲಿ. ಹಾಗೆ ಆ 100 ಹೋರ್ಡಿಂಗ್ಸಿಗೆ ಕೂಡ ನಾವು ಒಂದು 2,500 ಆಗಿ ಕೊಟ್ಟರೆ ಅವರ ಫ್ಯಾಮಿಲಿದು ಹಾಕಿ ನಾವು ಸ್ವಾಗತವನ್ನು ಕೋರುವ ಅಂತೇಳಿ ಹಾಕಿ ನಾವು ದೊಡ್ಡ ದೇವಸ್ಥಾನದ ಹೋರ್ಡಿಂಗ್ಸ್ ಆಗುವ. ಪುತ್ತೂರು ಪೇಟೆಯಲ್ಲಿ ಕೂಡ ಹಾಕ್ಲಿಕ್ಕೆ ಉಂಟು. ಅಂಥದ್ದಕ್ಕೆ ಕೂಡ ಹೆಸರು ನೋಂದಾಯಿಸ್ಕೊಳ್ಬೋದು. ಹೆಸರು ನೋಂದಾಯಿಸಲಿಕ್ಕೆ ಯಾರನ್ನು ಹುಡುಕಬೇಡಿ, ಯಾರೂ ಆಗ್ತದೆ. ಇಲ್ಲಿ ಕನೆಕ್ಟ್ ಇದ್ದವರು ಪ್ರವೀಣ್ ಇದ್ದಾರೆ, ಪ್ರವೀಣ್ ಚೆನ್ನಾರ್ ಇದ್ದಾರೆ, ತುಂಬ ಜನ ಇದ್ದಾರೆ ಇಲ್ಲಿ, ಎಲ್ಲ ಇಲ್ಲಿ ಕನೆಕ್ಷನ್ ಇದ್ದವರು. ನಮ್ಮ ವೀರಪ್ಪ ಗೌಡ್ರು ಅಂತೂ ಬಹಳ ಮುತುವರ್ಜಿ ವಹಿಸಿ ಕಳೆದ ಸಲದ ಬ್ರಹ್ಮಕಲಶದ ಸ್ವಯಂ ಸೇವಕರ ನಿರ್ವಹಣೆ ಮಾಡಿದವರು. ಅವರನ್ನು ಈಗ ಮತ್ತೊಮ್ಮೆ ನಾನು ಸ್ಮರಿಸ್ತಾ ಇದ್ದೇನೆ. ಹಾಗೆ ಮತ್ತು ನಾವು ನಾಡ್ದು ಡಿಸೆಂಬರ್ 18ಕ್ಕೆ ಇಲ್ಲಿ ಕಟೀಲು ದುರ್ಗಾಪರಮೇಶ್ವರಿ ದೇವಿಯ ಆಟ ಆಗಲಿಕ್ಕೆ ಉಂಟು. ಅದು ಪ್ರವೀಣ್ ರೈ ಅವರ ಆಸೆಯಂತೆ ಇಲ್ಲಿ ಆಗಬೇಕು. ಹಾಗೆ ನಾವು ಕೂಡ ಆಸೆ ಮಾಡಿದ್ದೇವೆ, ಒಂದು ಬ್ರಹ್ಮಕಲಶ ಮೊದಲು ಕಟೀಲದ ಅಪ್ಪೆ ನೀಡಿ ಲೆತೋ ಬರೋಡು ಅಂತೇಳಿ. ಆಗ ಅವರು ಹೇಳಿದರು ನಾನು ಖರ್ಚೆಲ್ಲ ಕೊಡ್ತೇನೆ, ನಮ್ಮ ಲೆಕ್ಕದಲ್ಲಿ ಒಂದು ಆಟ ಆಗಬೇಕಲ್ಲ, ಅದು ಕೂಡ ಮಾಡುವ ಇಲ್ಲಿ. ಆಯಿತು. ಹಾಗೆ ಅದನ್ನು ಈಗ ಮಾಡಿ ಆಗಿದೆ, ಎಲ್ಲ ಬುಕ್ಕಿಂಗ್ ಆಗಿದೆ. 18ಕ್ಕೆ ಕಟೀಲಿನ ಆಟ ಉಂಟು. 18 ತಾರೀಕಿಗೆ ನಾವು ಕಾಗದ ಬಿಡುಗಡೆ ಮಾಡುವ. ಕಾಗದ ಬಿಡುಗಡೆ ಮಾಡಿದ ನಂತರ ಅದು ಅಶೋಕ್ ರೈ ಸ್ವಲ್ಪ ಸಮಾಲೋಚನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. 18 ತಾರೀಕಿಗೆ ಎಷ್ಟು ಹೊತ್ತಿಗೆ ಮಾಡುವ ಅಂತೇಳಿ ಅದೇ ಒಂದು ಸಮಾಲೋಚನೆ ಮಾಡಿ ಅದನ್ನು ಬಿಡುಗಡೆ ಮಾಡುವ. ಬಿಡುಗಡೆ ಮಾಡಿ ಆದಮೇಲೆ ಎಲ್ಲರೂ ಎಷ್ಟೆಷ್ಟು ಕಾಗದ ಬೇಕು ಅಷ್ಟು ತಗೊಳ್ಬೋದು. ಅದಕ್ಕೆ ನಾವು 25 ರಸೀದಿ ಇರುವಂಥ ಪುಸ್ತಕವನ್ನು ಕೊಡ್ತೇವೆ. ಬ್ರಹ್ಮಕಲಶೋತ್ಸವದ ಒಂದು ಪುಸ್ತಕ ಕೊಡ್ತೇವೆ, ನಾವು ರಸೀದಿ ಮಾಡ್ಬೋದು. ಕಲಶ ಕೂಡ 2 ಕಲಶ ಮಾಡೋದು, ಒಂದು 5,000ದ ಕಲಶ ಮತ್ತೊಂದು 2,500ದ ಕಲಶ. 2 ಕಲಶ ನಾವು ಮಾಡೋದು. ನಾವು ಬೆಳ್ಳಿ ಕಲಶಕ್ಕೆಲ್ಲ ಹೋಗೋದಿಲ್ಲ. ಅದು ಕಳೆದ ಸಲ ಮಾಡಿ ನನಗೆ ಸ್ವಲ್ಪ ಅದರಲ್ಲಿ ಕೆಟ್ಟ ಅನುಭವ ಬಂತು. ಈ ಸಲ ಲಾಟ್ರಿ ಟಿಕೆಟ್ ಮಾಡೋದಿಲ್ಲ, ಅಂಥ ಏನು ಕಾರ್ಯಕ್ರಮ ಮಾಡೋದಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅನ್ನ ಸಂತರ್ಪಣೆಗೆ ಅಂತೇಳಿ ಸಂಗ್ರಹ ಮಾಡ್ಬೋದು, ಮತ್ತು ಬ್ರಹ್ಮಕಲಶೋತ್ಸವಕ್ಕೆ ಅಂತೇಳಿ ಹಣ ಸಂಗ್ರಹ ಮಾಡ್ಬೋದು, ಕಲಶಕ್ಕೆ ಅಂತ ಮಾಡ್ಬೋದು. ಹಾಗೆ ಒಂದು 2-3 ಕಡೆ ಐಟಮ್ ಮಾತ್ರ ನಾವು ಇಟ್ಟುಕೊಳ್ತೇವೆ. ಆದಷ್ಟು ನಾವು ನಮ್ಮ ಒಂದು ಆಸೆ ಆಕಾಂಕ್ಷೆ ಏನಂತ ಹೇಳಿದರೆ ನಮ್ಮ ಊರಿನ ಈ ಜನ ಎಲ್ಲರೂ ಆ ಒಂದು 7 ದಿವಸ ಇಲ್ಲೇ ಇರಬೇಕು ಅಂತ. ಇಲ್ಲೇ ಊಟ ಮಾಡಿಕೊಂಡು, ಇಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿಕೊಂಡು, ಇಲ್ಲಿಯೇ ದೇವತಾ ಕಾರ್ಯವನ್ನು ನೋಡಿಕೊಂಡು, ದೇವತಾ ಕಾರ್ಯದಲ್ಲಿ ಕೂಡ ನಾವು ಸೇರಿಕೊಂಡು ಈ ದೇವಸ್ಥಾನದಲ್ಲಿ ನಾವು ಸಂತೋಷದಲ್ಲಿ ಈ ಸಲದ ಬ್ರಹ್ಮಕಲಶ ಮಾಡಬೇಕು. ಯಾರಿಗೂ ಕಷ್ಟ ಬರಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತೇನೆ. ತಾವೆಲ್ಲರೂ ಬಂದು
ಈ ಬ್ರಹ್ಮರಸದೊಟ್ಟಿಗೆ ಪಾಲ್ಗೊಳ್ಬೇಕು, ಎಲ್ಲರನ್ನು ನಾವು ನೋಡಿಕೊಳ್ಬೇಕು. ಎಲ್ಲರಿಗೂ ಬ್ಯಾಜ್ ಕೊಡ್ತೇವೆ, ಶಾಲು ಕೊಡುವಂಥ ಪ್ರೋಗ್ರಾಮ್ ಇದೆ, ಎಲ್ಲವನ್ನು ಮಾಡ್ತೇವೆ. ಎಲ್ಲದಕ್ಕೂ ಇಲ್ಲಿ ಈ ಸಲ ನಮಗೆ ಅಂತೂ ತುಂಬ ಶಕ್ತಿ ಕೊಟ್ಟಿದ್ದೀರಿ ನೀವೆಲ್ಲ ಸೇರಿ. ಆ ಶಕ್ತಿಯನ್ನು ನಾವು ಉಪಯೋಗಿಸಿಕೊಂಡು ಈ ಬ್ರಹ್ಮಕಲಶವನ್ನು ಸಂಪೂರ್ಣ ಯಶಸ್ವಿಯಾಗಿ ನಡೆಸಬೇಕಂತೇಳಿ ನಾನು ನಿಮ್ಮೆಲ್ಲರ ಹತ್ರ ಪ್ರಾರ್ಥಿಸೋದು ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.